ಆಯ್ತು. ಕಿಂಜಿಗೋಳಿಯಲ್ಲಿ ಎಂತೆಂತ ಸೈಟ್ ಉಂಟಂತ ನಾವು ಅಲ್ಲಿ ನೋಡ್ಕೊಂಡು ಬರುವಪ್ಪ. ಏ ಭೀಮಪ್ಪ, ಎಲ್ಲಿ ಹೋದ್ರೂ ಪರವಾಗಿಲ್ಲ ಮಾರ, ಅಲ್ಲಿ ಎಣ್ಣೆ ಸಿಗಬೇಕು. ಆ ಸೈಟ್ ಎಣ್ಣೆ ಸಿಗದ್ರ ಬತ್ತಿಲ್ಲ, ಆ ಸೈಟಿಗೆ ಬರೋದು ಇಲ್ಲೇ ಮಲಗ್ತೇನೆ ಮಾರ ನನ್ನ ರೂಮ್. ನೀನು ಅದ್ರ ಬಗ್ಗೆನಾ? ನಾನು ಇಲ್ಲಿ 25 ವರ್ಷ ಸರ್ವಿಸ್ ಮಾರ. ಎಲ್ಲಿ ಓಣಿ ಒಣಪು ಎಂತ ಉಂಟು ಅಂತ ನನ್ಗೆಲ್ಲ ಗೊತ್ತುಂಟು. ಹೆಸರು ಬೇಡ, ಎಣ್ಣೆದೆಲ್ಲ ಅರೇಂಜ್ಮೆಂಟ್ ನಾನು ಮಾಡ್ತೇನೆ. ಮತ್ತೆ ಏನು ಅದು ಮುತ್ತಿಯಲ್ಲಿ ಏನು ಮಾರ? ಮುತ್ತಿಯಲ್ಲಿ ರಾಗಿ ಮಟ್ಟೆ ಉಂಟು. ಅದು ಇನ್ನೊಬ್ರು ಬಂದಾರ, ಅವ್ರ ಹೆಸರು ಅಂತ ಇನ್ನೊಂದು. ಅವ್ರು ಬರುವಾಗ ನಕ್ಕರಾಗಿದ್ರು, ಈಗ ಪೆರ್ಮರಿ ಆಗಿದ್ರು. ನಮ್ದು ತುಳು ಕನ್ನಡ ಎಲ್ಲ ಮಿಕ್ಸ್ ಆಗ್ತದೆ. ಓ ಲೋಕೋ ಕಮಾನ್, ಎಂಚಿನ ಮಾರ ಕಾಸಿ ಬಿದಾರ್ದನ ಮಾರ ಅಲ್ಲ, ನಾವು ಶೈಟಿಗೆ ಹೊರಟ ಹನುಮ ಭೀಮಪ್ಪ ಅಲ್ಲ ಇನ್ನ ಅದು ಯಾರು ಮಾರ? ಇದು ನನ್ನ ತಮ್ಮ ಹನುಮಂತ. ಇವ ಹನುಮಂತವ, ನೀನು ಭೀಮಪ್ಪ. ನೀನೇನು ಮಾರ ವಾಯುಪುತ್ರರ ಮಾರ? ವಾಯುಪುತ್ರನಲ್ಲ, ನಾನು ಹೊಟ್ಟೆ ಇರುವಾಗ ಮಹಾಭಾರತ ನೋಡಿದ್ ನನ್ನ ತಾಯಿ. ಆಗ ನಾನು ಭೀಮ ಅಂತ ಹೆಸರಿಟ್ಟದು. ಅವ ಹೊಟ್ಟೆ ಇರುವಾಗ ರಾಮಾಯಣ ನೋಡಿದ್ ನನ್ನ ತಾಯಿ. ಅವಾಗ ಅವನಿಗೆ ಹನುಮಂತ ಅಂತ ಹೆಸರು ಬಂತು. ಇನ್ನೊಬ್ರು ಹುಟ್ಟಿದ್ರು, ಅರ್ಜುನ ಗ್ಯಾರಂಟಿ ಬರ್ತಿದ್ದ. ಅತ್ತ ನಿಮ್ಗೆ ಯಾವ ಸೈಟ್ ಮಾರ? ನಮ್ಗೆ ಗಿನಿಗೋಳಿ ಲೋಕ, ನಿಮ್ಗೆ? ನನಗೆ ಬಜಿಗೋಳಿ ಮಾರ. ಏ ಭೀಮಪ್ಪ, ನಾನು ಬರ್ತೇನೆ. ಸೈಟ್ ಗೊತ್ತಾಯ್ತು, ನಾನು ಬರ್ತೇನೆ. ಹೋಗು ಗೌರಿ ಬಾಳೆ ಬೇಗ. ಮೂಲ ಒಟ್ಟು ಸೇರಿದು ಗೋಳಿ ಬಾಜಿ ಆತನು. ಗೌರಮ್ಮ ಹೊರಟದ್ದ? ಏನೇ ಹೇಳು ಗೌರಮ್ಮ, ನಮ್ಮ ಸೈಟ್ ನಲ್ಲಿ ಉಂಟಲ್ಲ ನಿನ್ನಷ್ಟು ಚಂದದವರು ಯಾರಿಲ್ವಾ? ಎಷ್ಟು ಸುಂದರವ ನೀನು. ಕರೆ ಹೇಳ್ತೀನಿ ಗೌರಮ್ಮ, ನೀನು ಈ ಇದರಲ್ಲಿ ಸೀರೆಯಲ್ಲಿ ಕುರೆ ಮಾಡಬಾರ್ದು. ಕರೆ ಹೇಳ್ತೀನಿ ಗೌರಮ್ಮ, ನಿನ್ನಷ್ಟು ಸುಂದರದವರು ಯಾರಿಲ್ಲ. ಎಷ್ಟು ಚಂದವ ನೀನು. ಮೊಲೆಗೆ ಸುಗರ್ನಾಗ ಮೊಲ ಸ್ವಂತ ಪೀಂಟುಂದಿಲ್ಲೆಗೆ. ಏ ಸುಂದರ, ಈ ಜನ ಹೊಲ್ಪಲೊಂಡತ ಮಾರ್ಯಾರ. ನಿಧಾನ ಮಾರ, ಮೂಲು ಪುಂಡಿ ಬೈಪವನು ಯಾನ್ ಪುಂಡಿದಾಳಜ್ಜಪ್ಪ. ಯಾನ್ ಗೌರವ ಮಾಡಂಚೂರು ಸುಖಾಷ್ಟವಾತಿರಿ ಗಂದು ಅತ್ತು ಗೌರಮ್ಮ, ನೀನು ಏನೇ ಆಗಲಿ ಎಷ್ಟು ಸುಂದರವ. ನಿನ್ನ ಬಗ್ಗೆ ಒಂದು ಪದ್ಯ ಹೇಳ್ಬೋದು. ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಗೌರಮ್ಮ ನಿನ್ನ ಗಂಡ ನಾನಮ್ಮ. ಗುಳಿಗ ಸ್ವಲ್ಪ ಮುಂದೆ ಬಾ ಅಮ್ಮ. ನಾನೊಂದು ಕತೆ ಹೇಳ್ತೇನೆ, ನೀನು ಕೇಳ್ತೀಯ? ನನ್ನ ಹೆಂಡತಿ ಉಂಟಲ್ಲ, ತುಂಬ ಸುಮಂದರಿ. ಅಲೆಗೆ ಬೋಡೋದಕ್ಕೇನು ನಿಕ್ಕತ್ತು ಬುಜ್ಜಿ ಕತ್ತೆ. ಆದರೆ ಹೆಂಗಸರು ಸವಸು ಉಂಟಲ್ಲ, ತುಂಬ ಡೇಂಜರ್. ನಾನೊಂದು ಕತೆ ಹೇಳ್ತೀನಿ. ಇಬ್ಬರು ಗಂಡ ಹೆಂಡತಿ ಇದ್ರಂತೆ, ತುಂಬ ಪಾಪದವರು. ಆದರೆ ಗಂಡ ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋಗೋಗಂಟಲ್ಲ, ಗಂಡ ಹೆಂಡತಿಗೆ ಒಬ್ರು ಬರೋದು. ಇದು ಗಂಡನಿಗೆ ಗೊತ್ತಾಯ್ತು ಬರುದು. ಅವಾಗ ಎಂತ ಮಾಡಿದ್ರು, ಗಂಡ ಹಠದ ಮೇಲೆ ಕೂಡಿದಂತೆ ಒಂದ್ ದಿವಸ. ಇದು ಹೆಂಡತಿ ಗೊತ್ತಾಯ್ತು, ಇವಳು ಇವ ಗಂಡ ಹಠದ ಮೇಲೆ ಕೂರಿದಂತ. ಅವಾಗ ಇವಳು ಬಾಗಿಲಾಕಿ ಎಂತ ಹೇಳಿದ್ರು ಗೊತ್ತುಂಟಾ? ಹಠ ಮೇಲೆ ಕೂರಿದ ಇವತ್ತು ಡೈಲಿ ಬರುವಾಗ ಎಂತ ಹೇಳಿದ್ರು ಗೊತ್ತುಂಟ? ಒಳಗೆ ಕೂತಿದ್ಲು. ಅವಾಗ ನನಗಾಗಿ ಕುಟ್ಟು ಪುಟ್ಟ ಬೇಡ, ನಿನ್ನಗಾಗಿ ಕಾಯ್ದು ಕುಮ್ಮನೆ ಮೇಲಿನವ ಅಂತ. ಇದು ಹೊರಗಿನವ್ರಿಗೆ ಗೊತ್ತಾಯ್ತು. ಇವ ಓಡಿ ಹೋದ. ಮೇಲಿಂದ ಗಂಡ ಉಂಟಲ್ಲ ಕೆಳಗಿಳಿದು ಬಡ್ಕ ಬಿಟ್ಟ. ಹೇಗೆ ಹೇಳಿದ್ದೀನಿ ನೀನು ಪದ್ಯ ಅಂತ ಹೇಳಿದ. ಒಂದು 2 ಪೆಟ್ಟು ಬಿಟ್ಟಾಗ ಅವಳು ಹೇಳಿದು, ನಿಮ್ಗೆ ಹೇಳಿದ್ದೇ ಅಲ್ಲ ಮತ್ತೆ ಯಾರಿಗೆ ಹೇಳಿದ್ದು ಅಂತ ಹೇಳಿ. ಅವಳು ಹೇಳಿದು ಯಾರಿಗೆ ಗೊತ್ತುಂಟ? ಎಲ್ಲಿಯಾರು ಬಾವಿಗೆ ಉಂಟಲ್ಲ ಗಾಲ ಆಗ್ತಿದ್ದಂತೆ. ಆವಾಗ ಉಂಟಲ್ಲ ನಕ್ಕುರಿಗೆ ಗಾಲಕ್ಕೆ ನಕ್ಕುರು ಸಿಕ್ಕಿದಾರಲ್ಲ, ಆವಾಗ ಮೀನಿಗೆ ಹೇಳ್ತಿದ್ದಂತಂದು ನಕ್ಕುರು, ಎನಗಾಗಿ ಕುಟ್ಟ ಬೇಡ, ನಿನಗಾಗಿ ಕೂತಿರನೆ ಮೇಲೆಲ್ಲೂ ಅಂತ. ಹಾಗೆ ನನ್ನ ಹೆಂಡತಿ ಹಾಗೇನಿಲ್ಲ, ತುಂಬ ಒಳ್ಳೆಯವಳು. ಅವಳು ಉಂಟಲ್ಲ ಮೊದಲ ರಾತ್ರಿ ಎಂತ ಕೇಳಿದೆ ಗೊತ್ತುಂಟ? ನಾನು ಕೇಳಿದೆ, ಏನು ಬೇಕು ಚಿನ್ನ ಅಂತ ಕೇಳಿದ್ರೆ ನನಗೊಂದು ಹುಳಿ ಮಾವಿನಕಾಯಿ ಕೊಡೋಣ ಅಂತ ಹೇಳಿದ್ದೆ. ಬಗ್ಲಿನ ಮಾರ ಸಾವು ಗೌಡಿ ಮರಲಿಲ್ಲ ಬಗ್ಲು ಅಂತಿ ರೈಟ್ರೆ ದಾದ ಸಾವು ನೀರೇ ಬಂದಿನ ಮಾರ 2 ಬಂದಿನ 2 ಮರಲಿಲ್ಲ ಬಾತೂರೊಂದಿಲ್ಲ ಕಡ್ದಿಂಚಿ ಅತ ಅಲ್ಲಿ ಗೌಡಿ ದಾಲ ಬಾರ್ಲಾಗಿರೋ ಬೊನ್ನತೆ ಮಾತ್ರ ಒಣ್ಣನ ಮಟ್ಟವು ತೊಂದರೆ ಅಜ್ಜಿ ಅತಿಯಾ ಈ ಅಕಾಲಿಂಚಿ ಪರ ಒಂದಿಲ್ಲ ಮಾರೆ ಮುಂದೆ ರೈಟ್ರೆ ಓ ರೈಟ್ರೆ ದಾದ ಮಾರೆ ನಾನು ಹೊಟ್ಟೆ ಬೋಡು ನೀನು ಅಂದಿಗುಟ್ಟಿಯ ಗುಣವತ್ತಾರವು ಏನ ಕುಟುಂಬದ ಹೋತಾರ ಹತ್ತು ಮಾರೆ ಇಜಿನಯ್ಯ ಅರ್ಧ 1 ಗಂಟೆ ಲೋಡ್ ಗಾಡಿ ಪತೊಂದು ಓಬಾಡು ಕೇಳೊಂದುಲ್ಲದ ಮಾರೆ ನಿಕ್ಕೆ ಮಣ್ಣೆಲ್ಲ ಮಜ್ಜ ಹೊಗೆ ಇಂಚಿ ಸಾರಿ ಇರ್ದ
ಅಲ್ಲೋಡ ಒನ್ ಬರ್ರಿ ಅವ್ರು ಬಾಡಿಡ್ತೀನಿ ಮೂರು ಬಾಡಿಡ್ತೀನಿ ಅವಂದು ರೈಟ್ ಹೆಂಗ್ ಬುಧವಾರ ಪೊತ್ತೇಳಿಲ್ಲ ಬಾರಂಡು ಅಡ್ವಾನ್ಸ್ ಮಾಡಿ ಹೆಂಗ್ ಜಾಸ್ತಿ ಅಂತಾರೆ ಇಲ್ಲದಲ್ಲ ಆಡತ್ತ ಪೊದ್ದೇರಿಲ್ಲ ಒಬ್ಬಿನ ಏನಾದ್ರು ಅಡ್ಡಿಜ್ಜು ಮಾರೆ ಪೋಲೆ ನಿಕಾಲ ಪೊದ್ದೇರಿಲ್ಲ ನಿಕುಲೆ ಬೋಲೆ ಎಂಕಲೇ ಬರ್ರ ಅಪ್ಪನ ರೈಟ್ ನಿಕಲೇ ಒಂದು ಬುಧವಾರ ದಾನಿ ಬುಧವಾರ ದಾನಿ ಪೊದ್ದೇರಿಲ್ಲಡೆ ಬಾರಾಂಡು ಶನಿವಾರ ದಾನಿ ಇಲ್ಲಡೆ ಕೊಂಡ್ರೆ ಕಾಸು ಇಜ್ಜು ಮಾರ ನಿಕಲೆ ಇರಲ್ಲೇ ಮಂಡೆ ಹೆಚ್ಚ ಇಲ್ಲ ಕಾಸು ಕೊಡ್ತೀನ ದನಿನ ಕಾಸು ಕೊಡ್ತೀನಿ ಅತ್ತ ರೈಟ್ ರಾಧ ಮಾರ ಪುಣ್ಯ ತೋರ ಮಣ್ಣು ಕೋರಡು ಜಲ್ಲಿ ಜೊತೆ ಯಾಂದಾದ ಮಲ್ಪಡಿ ಕೋರಡು ಜಲ್ಲಿ ಇದ್ದೀರ ಆಲ ಉಲಾಯ್ ದನಿ ಉಳ್ಳೇರು ರಡ್ಡು ಲೋಡ ಅವು ಅದನ್ನು ಪೀಸ್ ಮಲ್ಪುಲಿ ಮಾರ್ಲೇ ಇರ್ಲ ಕಬಾತಿರು ಜಾನ್ವಾ ಸೈಡ್ ಬೋರ್ಡು ಸಚ್ಚರ್ಪೇಟೆ ಸೈಡ್ ಬೋರ್ಡ ಕಿನಿಪಾಡಿ ಸೈಡ್ ಬೋರ್ಡ ಈ ರೋಡೆಲ್ಲ ಬರ್ತಿ ಆ ಉದಾಹರಣೆ ನಂಗರ್ದಲ್ಲಿ ಬಂದು ಬೀಜದ ಕಂಪನಿ ಉಂಡತ ಅಡೇ ಬದು ಬೀಜದ ಬೊಂಡು ಬಿಂಕಲೆ ಇಲ್ಲ ಏನೊಟ್ಟಿಗೆ ಬಲ ಅವ್ನು ದೇ ಬಂಡ ಗೋಣಿ ಬಲ ನಿಖಲ್ ಒರೆಯೋಡು ಬತ್ತು ಒಂಜಂಗ್ ಗಮನಕ್ಕೆ ಏನು ಮಾಡ್ತಾ ಮಾರ ಈ ಜನ ಕುಂಟೆ ದಾದ ಮಲ್ಬಂದ ಸೈಬಿನ್ ನಿಕ್ಲೆ ಒರೆಯೋರೋಗೋಸ್ಕರ ಅಂಡ ಬಚ್ಚೋಳು ಮಾರ ಮಾತ ರೈಟ್ ದಾದ ಮಾರ ಉಂದಿಯಾರು ಮಾರ್ರೆ ಮೇವಳಿತಿ ಯಾನ ನರಮನೆ ಅನ್ನ ಯಾನ ನಿಖಲೊಟ್ಟಿಗೆ ಬೇಲೆ ಮಲ್ಪೆ ಬುಧಾರ ಲೋಕ ಎಂದು ನಿಖಲೊಟ್ಟಿಗೆ ನನ್ನ ಸೈಡ್ ಬೇಲೆ ಅಂತಾರೆ ಒಂದು ಬುರ ಲೆತ್ತ ಬರ್ಬಾರ್ ಮಾರೆ ಮಾರಿಲೇನ್ ಬುರ ఆయన పద్ధతులతో మత్తిని ఆయొప్పాడు ఇని నికులు రడ్డులోడు ನಮ್ಮ ಶರತನ್ನಾಗ ರಡ್ಡುಲೋಡು ಕೆಂಪು ಕಲ್ಗೋಡು ಬಕ್ಕ ಬಾಸ್ತಾರ ಈ ನಿಟ್ಟೆ కొని ನಾಲ್ಕು ಪಾಡು ಒಟ್ಟು ಆದಿ ರಿಪ್ ಮಲ್ಪಲೆ ಮಾರ ಇನ್ನು ಬಕ್ಕ ಓಯ್ ಈರು ಲೋಕಾಯ ಒಟ್ಟು ಸೈಟ್ ಬೋಲಿ ಅದು ಸೈಟ್ ಜಲ್ಲಿ ಸಿಮೆಂಟ್ ಪೂರ ಉಂಡಾತೆ ಊರ ಉಂಡು ಮಾರ ನಿಕು ಪೋಲೆ ಲೋಕ ಅದೆಲ್ಲ போய் ನಾವು போய் போய் ಭಾಸ್ಕರ ಪ್ರಿಯಮ್ಮ ಉಡರಿ ಹೊತ್ತು ಸೇರಿ ಅತ್ತ ಅಂದು ದನಿ ಟಿಕ್ತು ಬುರ್ನಾಗ ಬೇರೆ ಮಿತ್ತು ದರ್ಪರೆ ಬೇ ಬೇಲೆಡು ಬಾರಿ ಹುಷಾರಿಗೆ ಬೇಗೊಂಜಿ ಗತಿ ತೋಜೋಡು ಮೇಸ್ತಿರ್ಲೆ ಅಂಜೆ ಬಾಸ್ಕರ ನಿಕುಲು ನೆಕ್ಕು ದಾಲ ಮಂಡೆ ವೆಚ್ಚ ಮಲ್ಪೋಚಿ ಈತ್ ಮಲ್ಲ ಮೇಸ್ತ್ರಿ ಹಿರಿಯನಾರು ಪುನಗ ನಿಕುಲು ದೇ ಮಂಡೆ ವೆಚ್ಚ ಮಲ್ಪುನು ಆ ಕಟಿಲ್ದ ಸಂಖ್ಯೆ ಏರ್ ಕಟ್ತೀನಿ ನೀರತ್ತ ಆ ಅಂಚೆನೆ ಎಕ್ಕರ್ದ ಸಂಖ್ಯೆ ಏರ್ ಕಟ್ತೀನಿ ನೀರತ್ತ ಆ ಎಕ್ಕರ್ದ ಸಾಲೆ ನೀರತ್ತ ಮಗ ಈತು ಪೂರ ನಮ್ಮ ಕಟನಾಗ ನೆಕ್ಕೊಂಜಿ ಮರ್ದಾರೆ ಬಂದು ಬಿಡ್ಕೊಂಡು ದಾಲ ಮಂಡೆ ವೆಚ್ಚ ಮಲ್ಪೋಚಿ ಯಾನ್ ಪೂರ ವ್ಯವಸ್ಥೆ ಮಲ್ಪೆ ಅಂದಿ ಆಯ್ ದನಿ ನಿಂಪುರು ಮಾಡ್ತೀರ ನಂಗೆ ಮಂಡೆ ಬೆಚ್ಚ ಆವಡೆ ಆಚತ್ತು ಆಯ್ ಪೂರ ಬೆಲ್ಲ ಮಲ್ಪಗೆ ತೂಕ ಆದ ಮತ್ತೆ ಮಲ್ಪೆ ತೂಕ ಭಾಸ್ಕರ ಬೇಸಿಲ್ಲ ಅಲ್ಲೇ ಹೋಯ್ನು ಬಲೆ 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 ಉಷಾ ಓ ಉಷಾ ಅಂದು ಉಷಾ ಇನ್ನು ಎನ್ನ ದೋಸ್ತಿ ಸದಾಶಿವಲ್ಲ ಆ ನಮಗೆ ವಿಕ್ರಮ ಉಂಡತ ಊರು ಬರ್ಪೆ ಅಂತೇಳಿ ಅಂಚೆ ಬತ್ತಿನಕ್ಕೂ ನಮ್ಮ ಇಲ್ಲಡೆ ಬರ್ಪೆ ಅಂತೇಳಿ ಒಲ್ಲಿತ್ತ ಬರಿಯರ್ಲ ಯಾರು ಆಗ್ಲಿದಲ್ಲ ಒಂದು ಬಾಜಿಲ್ಲ ವ್ಯವಸ್ಥೆ ಅಂತಲ್ಲ ಡ್ಯಾಡಿ ಹಾ ఇది ఇది మగలు ఆశలిని బెంగళూరు పట్టేసి పంతని ಯಪ್ಪ ಇನಿ ಬರಿಯಾರಲ್ಲ ఉంది ಡ್ಯಾಡಿ ಪಂಡಿಲ 8 ಗಂಟೆವರೆಗೆ 8 ಗಂಟೆ ಬಂದು ಗೊತ್ತಿದೆ ಡ್ಯಾಡಿ ಆವಡು ಮಗ ನಾನು ನಿಕ್ಲೆಗೆ 20 ಮದ್ಮೆ ಮತ್ತು ಬುಟಿಯಾಡು ಉಂಡತ್ತ ಎನ್ನೋ ಒಂಜಿ ಮಂಡೆ ವೆಚ್ಚ ಮುಗಿ ಉಂಡು ఇరిగు ఇంకల మాస్టర్ విషయం బేస్దు బేస్ దానిచ్చా ఎంకులు ఇరిగు ఆచల దున్నాకనా డ్యాడీ యానిస్తే అది మ్యాప్స్ ಡ್ರೈವರ್ ಒಳ್ಳೆ ಮಾರೆ ಡ್ರೈವರೇ ಓ ಇಂದ ಪೇಪರ್ ಗಲ್ಲ ಒಟ್ಟು ಕನಪಿನ ಮಾರ ಪೇಪರ್ ಓ ಉಳ್ಳಾಯ ಹತ್ತು ಮಾರ ಗಂಟೆ ಬನ್ನಿ ಅಂಗಡಿ ಗಂಟೆ ಬನ್ನಿ ಒಂದು ಅಂಗಡಿ ಇರ್ದ ನೋಡಿ ಅಂದು ಅದನ್ನ ಕಾಸು ಕೊರ್ಲೆ ಕಾಕೋರೆ ರಾಪುಜಿ ಸುರು ಗಿನಿದ ಪೇಪರ್ ಮಾಡ್ರೆ ಬಲ್ಲ ಬೊಕ್ಕ ಕಾಸ್ ಕೇನಡೆ ಹೌದಾ ನೀ ಡ್ಯಾಡಿ ಯಾನು ಸೌಖ್ಯ ಮಗ ಈ ಅಂಚಲ್ಲ ಯಾನು ಹುಷಾರಿಲ್ಲ ಡ್ಯಾಡಿ ಆಂಡ ಇನ್ನ ಕಲ್ತದ ಮಾತಾಂಡ ಕಲ್ತು ಪುರ ಆಂಡು ನಾನು ಇಂಕ ರಜೆನೆ ಡ್ಯಾಡಿ ಡ್ಯಾಡಿ ಏನು ಅಕ್ಕಂತೂ ತುಜಾತು ವಾ ಎಕಡೆ ರಿಂಚಿ ನಿನಗೆ ಏನು ಅಂತ ಉಷಾ ಓ ಉಷಾ ಏನ್ ಬಾಜ್ ಇರ್ತಲಗೆ ಹಾಯ್ ಆಶಾ ಹಾಯ್ ಅಕ್ಕ ಅಕ್ಕ ಎಂಚಲ್ಲ ಅಕ್ಕ ಯಾಕೆ ಸೌಖ್ಯ ಏನಿಲ್ಲ ಯಾನು ಹುಷಾರಿಲ್ಲ ಅಕ್ಕ ಇದು ಎನ್ನ ಬ್ಯಾಗ್ ಒಂದೊಂಚೂರು ಉಲೇದಿಪ್ಪನ ఆశా ఉన్నదాత కొనిన బ్యాగ్నే కిరకనేది లేక తోచిండు కాదక్క. ఎక్కడల కనేదిచ్చా దాదక్క లంకమూలు ಡ್ಯಾಡಿ ದಾದ ಕಮ್ಮಿ ಮಲ್ದಿರ್ತಾನೆ ಹಾ ಹಾ ಯಾವ ಪಟ್ಟಂಗ ಹೋಯ್ತಿನ ಪೋಲೆ ಉಲೆ ಪೋಲೆ ನನ್ನ ದಿನ ಉಂಡತ್ತ ಮಿಂಚಿನ ಅವಸ್ಥೆ ಮಾರೆ ಅಶ್ಶ ತಾಳಿ ಕಟ್ಟುವ ಶುಭ ವೇಳೆ ಫೋಟೋಗ್ರಾಫರ್ಗೆ ಮಾಲೆ
ಒಡೆ ಮುಟ್ಟ ಎತ್ತನ್ ಮಾರ ಈ ಪೊನ್ನುల ಅವಸ್ಥೆ ದುಂಬು ಪೊನ್ನುಲು ಇಲ್ಲಾಡ್ದು ಬಲ್ತು ಅಂತೀರು ಇತ್ತಗೊಂಡ ವಾಳದ ಬಲ್ತು ನೋಡಿ ಮುಟ್ಟಾಯಿರು ಈ ಪೊನ್ನುಲೆ ನಂಬೋಲಿಯ ಮಾರ ಅತ್ತ ಆ ಫೋಟೋಗ್ರಾಫರ್ ಲಂಚಿನೇನೆ ಆ ಅಡ್ಡೆಗೆ ಬೇಡ ಫೋಟೋ ತೆಪ್ಪರ ಓನ್ ಮಾತ ವಯಸ್ಸು ಒಂದು ಕೈ ಕೊಡ್ತೇನೆ ಅನ್ನ ಪೇಪರ್ ಬಿಡಿ ಹೌದಲ್ಲ ಬಟ್ಟೆ ಬಂದುಕೊಳ್ತೀನಿ ಇಡವೇನೆ ಪೇಪರ್ ಸುಳ್ಳಿದಾನಿ ಆರ್ಡರ್ ಪೇಪರ್ ಇದು ದಾದ ಅವಸ್ಥೆ ಮಾರ 15 ನೋಡಿ ತುಂಬುದ ಪೇಪರ್ ಗಂಧ ಅವನು ಇಂಥವನ ಪೋ ಆಯನ್ ತಾರು ಕೂಡ ಕೋಲೋ ಬತ್ತೆ ನಾನು ಉದಾಹರಣೆ ಅಂಗಡಿದ ಆಯ ಕೊರ್ನೆ ನ್ಯಾಪತ ಮತ್ತೆ ಜನ ದಾನೆ ದಾನಿದ್ದಾನೆ ಕಣಪದಾನಿ ನಮಸ್ಕಾರ ಆರೋಗ್ಯ ಮಂತ್ರಿಯಲ್ಲಿಗೆ ಸಾದ ಬಾತಿರು ಸುಂದರ ಪಂಡ್ರಯ್ಯನ ಆರೋಗ್ಯ ಮಂತ್ರಿ ಆಂಡದ ಆದ ಮಲ್ಪನ್ ಬನ್ ಎನ್ನ ಆರೋಗ್ಯನ ಸರಿ ಇದ್ದೆ ಆತನ ಸುಂದರ ಆರ್ಟ್ ಪೇಷಂಟ್ ಸುಂದರ ಆರ್ಟ್ ಪೇಷಂಟ್ ಓದ್ಬೋದು ನಿನ್ನ ಆರೋಗ್ಯ ಮಂತ್ರಿ ಮಾತಾಡತ್ತ ಮಾರೆ ನಿಕ್ಕೆ ಹುಷಾರಿಚ್ಚಿ ಪಣಿಲಕ್ಕ ಒಂದು ನಿನ್ನ ಮಗೇನ ಗೊತ್ತಿದ್ದ ಸುಂದರ ಒಂದು ಎನ್ನ ಮಗೆ ವಿಕ್ಕಿ ಈ ಮೆನಕ್ಕೆ ಬಿಟ್ಟುಂಡು ಒಂಜಿ ತಿಕ್ಕಿ ಇಂಬೆ ಪೂಟಿ ಬಕ್ಕ ಎಂಕ ಲಕ್ಕಿ ಸುಂದರ ಲಕ್ಕಿ ನಲ್ಲ ಸ್ವಾಮಿಕ್ಕೆ ಪಣಿಲಕ್ಕ ಮಗ ಈ ದಾದ ಮಾತೊಂದಲ್ಲ ಯಾನ್ ಅಂಕಲ್ ಬೊಂಬಾಯಿಡುಲ್ಲೆ ಹೆಂಗ್ ಆಲ್ರೆಡಿ ಹೋಟೆಲ್ ಉಂಟು ಆವಾಡು ಮಗ ಎಟ್ಟೆ ವಿಷಯ ಮಗ MLA ಎಂಚೋಡು ಮತ ರಾಜಕೀಯ ರಾಜಕೀಯ ಬಂದ ಗೊತ್ತುಂದತ್ತ ಸುಂದರ ಸೀಟುಗೋಸ್ಕರ ಒರಿಯನ ಕುಡ್ಸುನವರಿ ವೈಪುನೇ ರಾಜಕೀಯ ಒಂದು ಸಮ್ಮಿಶ್ರ ಸರ್ಕಾರ ಈದಲ್ಲ ಟೆನ್ಷನ್ ಹೋಗ್ಬೇಕು ಸುಂದರ ಬರ್ಪಿನ ಇಲೆಕ್ಷನ್ ಎಂಕೆ MP ಸೀಟ್ ತಿಪ್ಪಿನಟ್ಟುಂಡು ಆಯ್ತಾ ಬೆರಿಕೆ ನಿನ್ನ ಒಂದು 10 ಲಕ್ಷ ಟೆಂಡರ್ ಉಂಡತ ಅವೇ ನಾನು ಸುರೂಕು ಪಾಸ್ ಮಲ್ಪೆ ಅಲ್ತಿರ್ಬೇಕ ಎನ್ನ ಅಧಿಕಾರು ಹೂ ಮಾತ ಕೆಲಸ ಅವು ಪೂರಾ ನಿಕ್ಕೆ ಈದಲ್ಲ ಟೆನ್ಷನ್ ಮಲ್ಪಚ್ಚಿ ಸುಂದರ ಆವಿಯ ಪ್ರಯತ್ನ ಬಲೆ ಪ್ರಯತ್ನ ಮುಖ್ಯ ಉಷಾ ಮಗಳೇ ಬಾಜಲ್ ಮತ್ತೊಂದು ಬಲ ನೀನೇ ಗಣತಿನ ಮಗ ನಾನು ಉಷಾನ್ ಬಾಜಲ್ ಬಂಡಿ ಅಂತ ಹಾ ಕೊರು ಸದಾಶಿವ ಮೋಲೆನ ರಡ್ನೆ ಮಗಲು ಆಶಾ ಪಂಡಿತ್ ಮೋಲು ಬೆಂಗಳೂರು ಡೆಂಟಲ್ ಕಲ್ತಂದುಲ್ಲ ಅಂದ ಆವಜ ಒಕ್ಕ ಸುಂದರ ಹಾ ಬಲ ನಮ್ಮನ ಮದ್ವೆ ವಿಷಯ ಪಾತಿರ್ಗ ಎನ್ನ ಮಗೆ ವಿಕ್ಕಿ ಕೆಬಿಟೊಂಜಿ ತಿಕ್ಕಿ ಇಂಬೆ ಬುಟ್ಟಿ ಬಕ್ಕ ಎಂಕ ಲಕ್ಕಿ ಸುಂದರ ಲಕ್ಕಿ ಎನ್ನ ಮಗೆ ಸರಿ ತಿನ್ನೊಂದುಲ್ಲೆ ಸುಂದರ ಆಯ್ ಬಾರಿ ಅರ್ಜೆಂಟ್ ಡುಲ್ಲೆ ಆಯ್ನ ಆತ ಬೇಗ ಮದ್ಮೆಗೆ ಮಾರೆ ಪೊಣ್ಣು ನಿನ್ನ ಮಗೆಲ್ಲ ಅವ್ಡಿಗೆ ಮಾರೆ ಹೊರಳ ತೂತುಜೆ ಗೊತ್ತ ನನಗೆ ಈದಾದ ಬನ್ಪ ಸುಂದರ ಆವಡಿಯ ಅಂಚನೆ ಆಗ್ತದ ಆಶಾ ಉಷಾನ್ ಲೆಪ್ಪು ಪೋ ಅಕ್ಕ ಡ್ಯಾಡಿ ಲೆತ್ತುಂದಿನ ಬಲಕ್ಕ ಸದಾಶಿವ ಒಂದೇನ ರಡ್ನೆ ಮೋಲು ಉಷಾ ಗೊತ್ತಾಯ್ತಾ ದಾದ ಬಾತಿರೋ ಸುಂದರ ಯಾಂತು ಒಂದು ಜೋಕುಲೆ ಮುಕ್ಕಳು ಎನ್ನೆದು ಚಡ್ಡಿ ಬಂದು ಚಿಟ್ಟಿ ಚಿಟ್ಟಿ ಬಾಲ್ತಂದ ಜೋಕುಲತೆ ಮುಕ್ಕಳು ನಿಕ್ಕಿ ನೆನಪಿದ್ದೆ ಸುಂದರ ಯಾನ್ ಪುಗ್ಗೆಂಡು ಕುಲ ಒಂದು ಆಟೋ ಕೊಲೋಬು ಅಂತ ಲೆತ್ತ ಮತ್ತೆ ಜೋಕುಲತೆ ಮುಕ್ಕಳು ಆಂಡ ಒಂಜಿ ಸುಂದರ ಈ ಪುಂಜೋಕುಲ ಬಲಕ್ಕೆ ನೆಂಚನಿ ಬಾರದ ಕುರ್ಲೆ ದಲಕ್ಕನಿ ಪ್ರಪ್ಪ ಬಲಪತ ನನ್ನ ಪಂಡಿಲಕ್ಕ ಉಷಾ ಇದು ಸದಾಶಿವ ನಮಗೆ ವಿಕ್ರಮ್ ಪಾಂಡದು ವಿಕ್ರಮ್ ಒಂದು ಸುಂದರ ಮಗಲು ಉಷಾ ಪಂದೆ ಎಂಚನಿಕ್ಕೆ ಇಷ್ಟನಾ ಎನ್ನ ಮಗೆ ಒಪ್ಪಿ ಆವೇ ಸದಾಶಿವ ಅವರ್ ಸುಂದರ ಎಂಕುಲ್ ನನ್ನ ಬರ್ಪ ಸರಿ ಡ್ಯಾಡಿ ದಾದಾ ಎರಡಕ್ಕೆಂದು ಎಂಕಿ ಹೋದು ಪಾತಿರಂದಿಲ್ಲ ನೆಟ್ಟಿ ಕ್ಯಾಂಡ್ರೆ ದಾದೊಂಡುದೆ ಯಾನ್ ಬಂಡಿವ ಕಾಂಡು ಈ ಹಂಗೆ ಎದುರು ಮಾತ್ರ ಬರ್ಚಿ ಹೋಗ್ಲೇ ಬೋ ದೇವರೇ ಈ ಟಿಕೆಟ್ ಬಲ್ಲಪ್ಪ ಗೌರಮ್ಮ ಗುಡಿಸುವುದಾ ಅಲ್ಲ ಓಡಿಸುವುದು. ಪೊನ್ನೆ ಮೋಲ್ ಈ ಎಕ್ಕರದ ಪುನ್ನುಲಾಂಡಲ್ಲ ಅವು ಮೋಲತ್ತಪ್ಪ ಮೋಲ್ ಭಯಂಕರ ಜೋರಲ್ಲ ಬಿಜಾಪುರದ ಅಣ್ಣ ಜೋರಿಸಿ ನಾವಪ್ಪ ಇತ್ತಿದ ಕಾಲುಡು ಗೌರಮ್ಮ ತುಳು ಕೂಡ ಬರ್ತದ ತುಂಬ ಬರ್ಬೇಕು ಗೌರಮ್ಮ ಗೊತ್ತು ನೆಂಗಿಲ್ಲ ಗೊತ್ತಿದ್ದೀರಿ ಗೊತ್ತು ನಮ್ಮ ಒಟ್ಟಿಗೆ ಸೈಡ್ ವೇಲ ಅಲ್ಲದ ಆಂಡ ಏರೆಗಳ ಗೊತ್ತಾರ ಬಲ್ಲಿ ನಮ್ಮ ತುಳು ಬರ್ಪುಣ ನಿಕ್ಕಲ ಅತನ ಎಂಕಲ ನಿಕ್ಕಲ ಪರಿಚಯ ಏರೆಗಳ ಗೊತ್ತಾರ ಬಲ್ಲಿ ಎನ್ನ ವಿಷಯ ನೀಗ್ ಗೊತ್ತಿಲ್ಲದ ಗೌರಮ್ಮ ಯಾರು ಎರಡಲ ಪಂಪುಜಿ ಈ ಲೋಕ ಈಡೆ ಡ್ಯಾ ಬೈದೆ ರಾಧೆಗೋಸ್ಕರ ಬೈದೆ ಎಂಚ ಬೈದನ್ ಗೊತ್ತಿಲ್ಲದ ಗೌರಮ್ಮ ಈ ಪಂಡ್ರ ಬಲ್ಲಿ ಅಲ್ಲ ಗೌರಮ್ಮ
ಬೊಕ್ಕಣದ ನಿನ್ನ ಬಗ್ಗೆ ಬಂದಿರಿ ಬಂದಾಂಡ ಈ ಬಾರ್ಲ ಹಾಕಿರಿ ಬಾರ್ಲ ಹಾಕಿ ಎಂತ ಸುಂದರವ ಗೌರಮ್ಮ ನೀನು ಮೂಲ ಎಟ್ಟಿ ತುಲ್ಲರ್ಲೆಗ ತುಲ್ಲರ್ನ ಬೆಟ್ಟೆ ಓ ಸುಂದರ ಅಲ್ಲ ಬೆಲೆ ಪೋಯ್ ಇವಾಗ ಮೂಲು ಈ ಜನ ಒಲ್ಪಲನ್ನು ಮಾರೆ ನೀ ಪುನ್ನುಂಡ ಮಾತಾಡೋದು ವಿಚಾರದ ಮಾರೆ ಯಾನ ಜೂರು ಸುಖ ಬರ್ತೀನಿ ಗೌರಮ್ಮಡ ಏತ ಬಂಡಲ ನಮ್ಮ ನಿರಾಕರತ ನಿನ್ನ ಸುಖ ಕಷ್ಟ ಯಾವ ಪೋಯಿ ನಿರಾಕರ ಎಡ್ಡೆ ಬಿಡ್ಬೋಡೆ ಬರ್ಪೇನ್ ಇರ್ಲೇಕ ಗೌರಮ್ಮ ಏ ಗೌರಮ್ಮ ಏನು ನೀನು ಎಂತ ಮಾಡುದು ನಾನು ಕಸ ಗುಡಿಸುವುದು. ಹೌದಾ ಹಾ. ಇದು ನಿನ್ನ ಹತ್ರ ನನಗೆ ಮಾತಾಡ್ಲಿಕ್ಕಿತ್ತು. ಏನ್ ಮಾತಾಡ್ಲಿಕ್ಕೆ? ಬೇಗ ಮಾತಾಡಿ. ನಿಮ್ಗೆ ತುಳು ಎಲ್ಲ ಬರ್ತದಲ್ಲ? ನಿಮ್ಗೆ ಯಾರು ಹೇಳಿದ್ದು? ಅಲ್ಲ ಬರ್ತದ ನಿಮ್ಗೆ? ನೀನು ಇಷ್ಟು ವರ್ಷ ಆಯ್ತು ಮಾರಾಯ್ತಿ ಬಂದು. ರೈಟ್ರೆ ಏನು ಒಂದು ನಿಮಿಷ. ಮನೆ ತುಳು ಬರ್ತದೆ. ಇದಕ್ಕೆ ವಿಷಯ ಗೊತ್ತುಂಡ? ಇಂಕ ತುಳು ಉಂಡತಿ ನೀರ್ ತಲಕ ಬರ್ಪುಂಡು ಕುಡೆ ಮಗ ಅಂದ ಎಂಚಿನ ಗೊತ್ತುಂಡಿ ಎನ್ನ ಕಂಡನಿ ಬಿಜಪ್ರದಾರತಿ ಆರುಂಡತಿ ಯಾನ್ ಕಚ್ಚ ಪಾರ್ಟಿ ಪುಡ್ಗಿ ಇಂಕ್ಲ ಈ ಊರ್ದ ಪೊಣ್ಣು ಲಕ್ಕನೆ ಎಡೆಡ್ಡೆ ಸೀರೆ ಸುತ್ತೊಟ್ಟು ಬಂದು ಏತ ಆಸೆ ಉಂಡು ಗೊತ್ತುಂಡಿ ಆಸೆಗೆ ಮಾತೆ ಎನ್ನ ಕಂಡನಿ ತೂದಿ ಒಂದು ಇಲ್ಲಿರಿ ತೂದಿನ ಬರ್ತದ ತೂದಿ ಯಾರು ಬಿಡಕ್ಕಿ ಗೊತ್ತ ಒಂದು ಗೌರಮ್ಮ ಒಂದು ಈ ಹುಟ್ಟುದಿ ನೋಡು ಯಾನ್ ಪುಟ್ಟುದಿನ ಯಾನ್ ಪುಟ್ಟುದಿನಿ ನಗರ ಪಾಲಿಕೆಡಿ ಓ ಕುಡ್ಲಾಡು ಅಂತ ನೀ ಗವರ್ಮೆಂಟ್ ದಲ್ಲ ಮಾರೈತಿ ವಿಷಯ ಗೊತ್ತುಂಡಿ ಎನ್ನ ಅಮ್ಮ ಉಂಡತಿ ಎನ್ನ ಅಮ್ಮ ಜಲ್ಲಿ ತುಂಬೋದಿ ತಿರುಗಿ ಜಲ್ಲಿ ತುಂಬನಾಗ ಎನ್ನಮ್ಮ ಜಿಂಜಿದಿನ ಬಂದಿನಾರಿಗೆ ಜಿಂಜಿದಿನ ಬಂದಿನಾರಿ ಉಂಡತಿ ಜಲ್ಲಿ ತುಂಬರೆ ಮಹಾನಗರ ಪಾಲಿಕೆ ಪೋತಿನಿಗೆ ಅವ್ನು ಪೋಯಿನವ್ಲಿ ಪೋಯಿನವ್ಲೆ ಪುಲ್ಕಣ ಪೋಯಿನ ಅಲ್ಪನೆ ಬೆದದಿ ನಿಂದು ಅರ್ಥ ಗೌರಮ್ಮ ಬೊಕ್ಕ ಒಂಜಿ ದಾದಿ ಯಾನು ಕೇನುವೆ ನಿತ್ತಿನಮ್ಮ ನಿನ್ನ ಅಪ್ಪಮ್ಮೆ ಮತ್ತೆ ಉಳ್ಳೇರ ಎಲ್ಲನ ಅಂದು ನಿನ್ನ ಅಪ್ಪೆ ಮುಲ್ಲಿರಿ ಇತ್ತೇನು ಉಳ್ಳೇರ ಅಂದ ಈರ್ನ ಎನ್ನ ಇಜ್ಜೇರಿಯ ಇಜ್ಜೀರಾ ಎನ್ನ ಅಪ್ಪಮ್ಮೆ ಇಜ್ಜೆ ದಾದಾ ನಕ್ಲಿಗೆ ದಾದಾ ಎನ್ನಲ ಒಂದು ಚೋಳು ದಾದಿ ಸುಮಾರು ವರ್ಷ ಅಂತ ಇರ್ತು ದಾಳ ಇಜ್ಜೇರಿ ಏರಿದ್ದೀರಾ ಎಂತ ತೀರ್ನ ತೀರ್ನಿ ಮಂಡ ಒಂಜಿ ಒಂಜಿ ಕೊಡ್ತುಡು ಎನ್ನ ಅಮ್ಮೆ ರೆಂಜ ಆಲ್ತೇರು ಗೊತ್ತುಂಡ ಈಗಾದಿದ ಪಾಠ್ಯದಾನಿ ಈಗಾದಿದ ಪಾಠ್ಯದಾನ ದಾದಾ ಆಲ್ತೇರು ಅನ್ನಾಗ ದಾದ ಮಾಡ್ತೀರಿ ಮನದಾನಿ ಒಂಜಿ ಪಿತ್ತಲ್ಲದ ಚೊಮ್ಮು ಬದ ಬೋಯರ್ ಒಡೆದು ಹುಡುಗಿ ಗುಡ್ಡೆ ಚೀ ಗುಡ್ಡೆ ಬೋಯರ್ ಫೋನಾಗ ಏನಾಂಡು ದಾದಿ ಬೇರೆ ಪಿರದು ಮುದುತ್ತಿಯರು ಅರ್ಜೆಂಟ್ ಇರ್ಬೋತಿನತ್ತ ಫೋನ್ ಹಾಕುಳ್ಳಿಯರ್ ಈ ಚೊಮ್ಮು ಒಂದು ಇದು ಕುಳ್ಳಿಯರ್ ಕುಲ್ಲಾದಾಂಡು ದಾದಂಡಿ ಏಳೆ ಪೇರ್ ಮಾಡಿ ಬರ್ತೀನಿ ಬೇರೆ ಎಂದಿನಿ ನಿಂಗದು ನಿಂಗದು ಗುಂಡು ಅಲ್ಲ ಹಾಕುನು போயிரா ಬೋಯರ್ ಅಲಕ್ಕ ಬೋಯರ್ பாடு பாடு ಇದ್ದದಾಗಿ ಕಣ್ಣಿಡು ಕಣ ನಿರ್ದಿಪ್ಪುನು ಅನ್ನ ಕರ ನೀರು ಬರಂದ ಪೋವ ಎಂಕು ದಾಗಿ ಎಂಕು ಅಮ್ಮೆರ್ ತಾಯಿದಿನ ಬೆಚ್ಚೊಡತ್ತು ಬೊಕ ಆ ಪಿತ್ತಲದ ಚೊಮ್ಮುನ್ನ ನಿಂಗದ ನತ್ತ ಅನ್ನ ಅಂತರ ಎಂಕು ಪಿತ್ತಲ ಚೊಂಬುಗೆ ಇರುತ್ತೆ ಬುಲಿಪ್ಪುನ ಐದಾತ್ರ ಎಂಕು ಬಂದ ದುಮ್ಮುದಾಕಲ್ಲ ನಾವು ಅದೇನು ಮೇರಿ ಬಿದಾಕುಳ್ಳರ ಮನ ಬಾತಂ ಗೊತ್ತಿನ ಆಂಡ್ ಅಮ್ಮ ಎಂಚತಿ ಎದ್ದು ಪೋಯ್ನಿ ಅವು ಒಂಜಿ ಬಾರಿ ಮಲ್ಲ ಸಂಗತಿ ದಾದಿ ಎನ್ನ ಅಮ್ಮ ಯಾಮಂಡ ಬಾರಿ ಮೋತೇನೆ ದುಮ್ಮುಂಚಿಲ ಯಾಮಂಡ ಅಂಡರಿ ಅಂಡ ಎಲ್ಲಿ ನಾನು ಒಂದಿನ ಇಲ್ಲಡೆ ಒಂಜಿ ಹೊತ್ತು ಕಣ ರಜ್ಜಿ ಮಾರ ಇದು ಆರು ಏನಾದ್ರು ಗೊತ್ತುಂಟ ಒಂಜಿ ಮೈಪಿ ಜೋಡಿ ಕಂಡ್ರೆ ಅಜ್ಜಿ ಒಂಜಿ ಕೊಡಪನ ಕಂಡ್ರೆ ಅಜ್ಜಿ ಇತ್ತ ತೂಪಿನಿ ಮುತ್ತ ಕೊಡ್ತೀನಿ ತೂಪಿ ಆತಲೋ ಮೋಚಾರೆ ಒಂಜಿ ಪ್ರತಿ ಒಂಜಿ ಇಟ್ಲ ಒಂಜಿ ಬಟೋಟೆ ಕಂತುಂಡ ಮಾರೆ ಬಾಜಿಗೆ ಅವೇ 100 ಸತಿ ಮುತ್ತ ಕೊಡ್ದು 3 ಪುರಿ ಇತ್ತಂಡನ ಪುರಿ ಇತ್ತಂಡಲ ಮಾತಲ ಎಂಚಿನ ಹತ್ತನಲ್ಲ 3 ಮಾರ ಇದು ಅಂಚೆ ಏನಾಂಡು ಎನ್ನ ಅಮ್ಮ ದಾದ ಮಲ್ತೀರು ಎಂಕಲ್ಲ ಇಲ್ಲಡೆ ಅಪ ಕರೆಂಟ್ ಇತ್ತಿ ದಾದಾನ್ ಬಂಡ ಒಂದಿನ ಕರೆಂಟ್ ಕನೆಕ್ಷನ್ ಅನ್ ದಾದಾನ್ ಕರೆಂಟ್ ಕನೆಕ್ಷನ್ ಅಂಡತ್ತ ಸುರುಬತ್ತಿನತ್ತ ಪಂಡೇರು ಐತ ಇಂದುಜ್ಜ ಪೀಸ್ದ ಅವೇನ್ ತೆತ್ತೇರು ಐಕ್ ಹೋದ್ ಮುತ್ತ ಕೊರಿಯೇರು ಮುತ್ತ ಕೊಡ್ದು ಪೀಸ್ ಕೈಟ್ ಮೇರು ಕುತ್ತ ದೇವಾ ಅಲಕ್ಕ ಬೇ ದಾದಾ ಪಾಡ್ ಬಕಾಂಚಿ ನಿತ್ತಿನ ದಾದ ಪ್ರೀತೇನ ರೇಜನ್ ದಾದಾ ಎನ್ನ ಚೋಳನ್ ಪನೋಡು ಅವು ಸೈಯಾಡು ಗೌರಮ್ಮ ಬಕ್ಕ ಈ ಬಾರಿ ಮಲ್ಲ ಮನೆತನದವ ಬೊಕ ಎಂಕ್ಲ ಮನೆತನ ಮಲ್ಲ ಅವಂದ್ ಈರ್ನ ಮನೆತನ ಎನ್ನ ಮನೆತನ ಬಾರಿ ಮಲ್ಲ ಮನೆತನ ದುಂಬು ಎನ್ನ ಅಮ್ಮೇರ್ನ ಅಜ್ಜರ್ನ ಕಾಲೋಡು ಎನ್ನ ಗಿಡ್ದೇರ್ನ ಮತತ್ತು ಗಿಡ್ದೇರ್ನ ಬಂದ ಕಮಲದ ಕಂಬಳದ ಇರುತ್ತಲು ಅಂದು ಕಂಬಳನ ಈಗ ಕಂಬಳ ಬಣ್ಣ ಮಸ್ತ್ ಇಷ್ಟ ಅಂದ ಎಂಕಲ್ಡ ದುಮ್ಮತ್ತುಂಡು ಇತ್ತಿಂಡ ಏತ್ ಜೊತೆ ಇತ್ತಂಡು ಎಂಕಲ್ಡ ಒಂಜಿ 2-3 ಜೊತೆ ಹತ್ತುಂಡು ಮೂಚಿ ಜೊತೆ ಇತ್ತಿಂಡ ಏತಕ್ಕೆ ಮೆಡ್ಲ ಹಾಕದಂಡು ಆಯ್ತು ತೆಡ್ಲ ಹಾಕದೀನಿ ಮೆಡ್ಲ ಹಾಕದೀನಿ ಇವಾಗ ತೆಡ್ಲ ಹಾಕಿದ್ದೈತಿ ಯಾವ ಬಕ್ಕ ಈ ಮೆಡ್ಲ ಹಾಕುದಿನ ಅಂಚೆ ಒಂದು ಅವು ಮೆಡ್ಲ ಹಾಕ್ಯಾರ ಆ ಕೆಸರಾಡ ಬಲಿಪುನ ಮಾತ ಬಕ್ಕ ಒಂದು ಗೌರಮ್ಮ ಅವು ಮಾತ ಸೈಯಾಡು ದಾದಿ
ನಿಕ್ಕ ನಮ್ಮ ಭಾರತದ ಇತಿಹಾಸದ ಬಗ್ಗೆ ಮಾತ ಗೊತ್ತುಂಡ ಇಜ್ಜಿ ಪಂಚಭೂತಗಳು ಮಾತ ಪಂಚಭೂತಲ ಪಂಚಭೂತಲ್ ಪಂಡ ಏನ್ ಗೊತ್ತುಂಡು ಏನ್ ಅವನಿಗೆ ಅಂದ್ರೆ ಪಂಚಭೂತಲ್ ಪಂಡ ಮಂತ್ರ ದೇವತೆ ಕಲ್ಲುಟ್ಟಿ ಪಂಜುರ್ಲಿ ಗುಲ್ಗಿ ಪಂಚಭೂತ ದೇವರಿಗೆ ಮಸ್ತ್ ಭಕ್ತಿ ಉಂಡು ಗೊತ್ತುಂಡಿ ಅವರ್ ನಮಸ್ಕಾರ ಅವರ್ ಉಪ್ಪಡು ಬಕ್ಕ ಒಂದು ನಾನು ಕೇಳು ನಿಂದ ಈ ಪನೋಡಿ ನಾನು ಪ್ರಶ್ನೆ ಹೇಳು ನಿಂದ ಇತ್ತ ನಮ್ಮ ಭಾರತದ ರಾಷ್ಟ್ರ ಪಕ್ಷಿ ಒಂದು ಗೊತ್ತುಂಡ ಏನ್ ಗೊತ್ತು ಜೊತೆ ರಾಷ್ಟ್ರ ಪ್ರಾಣಿ ಓಲ ಗೊತ್ತು ಯಾನೊಂಜಿ ನಿನ್ನ ಪ್ರಶ್ನೆಗೆ ಏನ್ ಮಾಡ್ತಿ ಹೆಂಗ್ ಗೊತ್ತು ನೀ ಗೊತ್ತು ನಿನ್ ಗೊತ್ತುಂಡು ಇನ್ನು ಮಾತ್ರ ನಂಗೆ ಗೊತ್ತು ಕೂಡ ಅವು ನಿಜವಾದ ಅಂದವು ಮಾತ್ರ ಈ ಎಡ ಪಣಚ್ಚು ಮಾತ್ರ ಕಣ್ಣನೆಲ್ಲ ಬಂದ್ರೆ ಅಲ್ಲಿ ಬಕ್ಕ ಏನು ಗೊತ್ತುಂಡ ನಮ್ಮ ರಾಷ್ಟ್ರ ಪ್ರಾಣಿಯು ಗೊತ್ತುಂಡ ಗೊತ್ತು ಜತ್ತ ಪನ್ಪೆ ಪನ್ಪೆ ಎಡ ಬಂದ್ರೆ ಅಲ್ಲಿ ನಮ್ಮ ರಾಷ್ಟ್ರ ಪ್ರಾಣಿ ಪಲ್ಕುಕ್ಕೆ ಗೊತ್ತೇತಿಜಿ ಎನ್ನ ಕಂಡನಿ ಏಪಲಕ್ಕೆ ಏನೊಂದಿತ್ತೀರಿ ಯಾನುಂಡತ್ತೆ ಅವನ್ ಬೂಕುಡು ಬರೀದೀಪೆ ಬೊಕ್ಕೆ ಎನ್ನ ಕಂಡನಿ ಪನ್ಪೆ ಓ ದೇವರ ಈ ಪಂಡ್ರೆ ಪೋಚು ಮಾರ ಇದೆ ಅವು ಅಂದು ಈ ಅಂಟೆಲ್ಲ ಪನೊಚ್ಚಿ ನಮ್ಮ ರಾಷ್ಟ್ರ ಪಕ್ಷಿ ಒಂದುಂಡತ್ತ ಅವೇ ಪಲ್ಗುಚ್ಚಿ ಅದೇನು ಏಟಲ್ಲ ಈ ಪಂಡ್ರೆ ಪೋಚು ಮಾರ ಇದೆ ನಿಕ್ಕಿಲೆಂಕ್ಲ ಇರುವರೆ ಈಗ ಗೊತ್ತು ಪಡು ಅವ ಬೊಕ್ಕ ನಮ್ಮ ರಾಷ್ಟ್ರ ಪಕ್ಷಿಯೋ ಗೊತ್ತುಂಡ ರಾಷ್ಟ್ರ ಪಕ್ಷಿ ಗೊತ್ತು ಜಾಸ್ತಿ ಟಿಟ್ಟಿರಿ ಅವೇ చెప్పుండి టిట్టిరి టిట్టిరా ಒಂಜಿ ತೂತುಜ ಇದು ಗೊತ್ತು ಜತ್ತ ಅವು ಟ್ರೇನ್ 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 ಬಂದು ಉಪ್ಪುನು ಯಾಪಲ ಅವೇನಾ ಏಟಲ ಪನೊಚ್ಚಿ ನಿಕ್ಲೆಂಕಲ ಮಾತ್ರ ಗೊತ್ತು ಮಾತ್ರ ಅವೇ ಅವೇ ಏಟಲ ಪನೊಚ್ಚಿ ಅದು ಬೊಕ್ಕೊಂಡೈತಿ ಇದೇ ವಿಷಯ ಗೊತ್ತುಂಡ ಏನೇನುಂಡತಿ ನಾಟಕದ ಕಂತಿಂದ ಫುಲ್ ಇದ್ದೀರಿ ನಿಕ್ಕತ್ತೆ ಯಕ್ಷಗಾನ ನಾಟಕ ಮಾತು ಬರ್ಪುಣ ಬರೋದು ನಿಕ್ಕೆ ಯಕ್ಷಗಾನದ ಬಗ್ಗೆ ಅವರು ಗೊತ್ತುಂಡು ಗೊತ್ತುಂಡು ಒಂದು ನಾಟಕದ ಬಗ್ಗೆ ಎಲ್ಲ ಗೊತ್ತುಂಡು ಇಂಕಿ ಅಂದ ಇಂಕುಂಡತಿ ಮುರಿನಾರ್ ನಾಟಕದ ಒಂದು ಡೈಲಾಗ್ ಬರೀದ್ ಕೊಡ್ತೀರಿ ಗೊತ್ತುಂಡಿ ಏರು ಅಂಚಂದ ಅವೇನಾಗ ಪನ್ಪನೆ ತುಳಿ ಅಲ್ಪನೆ ಉಂತುಲೆ ಇರಿ ಪನ್ಪೆ ಓ ಪ್ರೀತಿದ ರಾಜ ಈರಿದ್ದಾಯ್ಕ ನಾನೆಲ್ಲ ದೂರ ದೂರ ಉಂಟುದೇರಿ ನಿನ್ನ ಕೈತಡೆ ಬತ್ತಿದೆ ನಿನ್ನನ್ನು ಆರಾಧ ಪತ್ತು ಮುಂಡ್ರಿಲ್ಲ ಯಾಮೇಲೆ ನಿನ್ನ ಆರಾಧ ಪತ್ತಿರ ಬಂಡಿನ ಅಲ್ಲದು ಮನೆ ತಿಂದಿದ್ದು ಪಾರಿ ಸಾಧ ಮಾರ ಇದು ಯಾ ನಾಟಕದ ಡೈಲಾಗ್ ಅಂತ ಬಂದ್ಪುನು ಅಂದ್ ಯಾವ ನಿಕ್ಕೆ ತಟ್ಟಿ ಬರ್ತೀನಿ ಈರ ಟಚ್ ಬರ್ಪುನು ಈಗ ಬಣ್ಣತ ಬಾ 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 ಅಂದು ಬಾ ಬಾ ಬಂಡ ಮಾತೆಲ್ಲ ಬರ್ಪುನೇನ ನಾನಾಯ್ತು ನಿಕ್ಕೆ ಅದೋ ಒಂದು ತಟ್ಟಿ ಕೊಡ್ತ ಅಂದು ಇದ್ದಿದ್ದು ಜಾಮೇರ್ ಅಂತೀರಿ ಬಾ ಬಾ ಬಂಡ ತಟ್ಟಿ ಬರ್ಪುನು ಅವನ್ನ ಅಭ್ಯಾಸ ಆಗಿಲ್ಲ ಅದಾವುದು ಕೈಯಾಡವು ಬಕ್ಕ ಒಂದು ಗೌರಮ್ಮ ಬಕ್ಕ ಒಂದು ಯಕ್ಷಗಾನದ ಬಗ್ಗೆ ಎಲ್ಲ ಮಾತಾ ಗೊತ್ತುಂಡು ಅಂದ ಅಂಚಂಡ ಬಕ್ಕ ಈ ಪಿಕ್ಚರ್ ಧಾರಾವಾಹಿ ಮಾತಾ ಗೊತ್ತು ನಿಂಗೆ ಪಿಕ್ಚರ್ಗೆ ಸೇರೆ ಮಸ್ತ್ ಆಸೆ ಅಂದ ಆಂಡ ದಾದ ಅನ್ಪುನಿ ನಾ ಕಂಡನಿ ಬಿಜಾಪುರ ದಾರತಿ ಅಂದ ಬಕ್ಕ ನೀ ಪದ್ಯ ಬಂತು ಪಂಚಿನ ಬಂತು ಬಂಡ ಬಾರಿ ಇಷ್ಟ ಇಷ್ಟುಂಡು ಅಂತ ನಾನೊಂದು ಅದೋ ಒಂದು ಪದ್ಯ ಮಾಡೋಣ ಈ ರೀತಿ ಎಂಗೆ ಡ್ಯಾನ್ಸ್ ಕಲ್ಪವರ ಡ್ಯಾನ್ಸ್ ಕಲ್ಪನೆ ನಿತ್ಯ ಅಂತ ಕಲ್ಪಲಿ ಪದ್ಯ ಬಂಡುಗುಂದಂತ ನಿಕ್ಕೊಂದು ಡ್ಯಾನ್ಸ್ ಕಲ್ಪಲ್ಲ ಆಯ್ತು ಅಂದ ಗೌಡ ನನಗಟ್ಟಿದಾನ ಕಣ್ಣು ಸಣ್ಣ ಮುಕ್ಕುದಾನ ಗೌಡ ನನಗಟ್ಟಿದಾನ ಕಣ್ಣು ಸಣ್ಣ ಮುಕ್ಕುದಾನ ತಿರುಗುನ ಈ ಸೊಂಟದಾನ ನಡುಗುನ ಈ ಮರುತಾನ ಹೊಲಕೊಪ್ಪ ಕಣ್ಣು ಬಾವುತ್ತಿಗೆ ಪುರದ ಕಚ್ಚತಾನ ಮಾತನಾಗ ಗೌಡನ ಗೌರಮ್ಮ 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 ದುಃಖ ಬಲಮ ಬಲಮ ಗೌರಮ್ಮ ಗೌರಮ್ಮ ದುಃಖ ಬಲಮ ಬಲಮ ಕಣ್ಣಿನಲ್ಲಿ ನಂದು ನಂದು ಬೇರಿಕೊಂಡ ಕಂಡವರು
ನಾರಿಯರ ಮೇಲೆ ಮನಸ್ಸೆಲೆ ಬೇಡ ದುಷ್ಟ, ನಿನಗಿಲು ಬದು ಕಲಿಸ್ತ, ನಿನಗೆ ಕೊನೆಗಿಡಿದು ತುಷ್ಟ. ಕುರುಕುರು ಮಾಮ, ಕುರಾರಿ ಮಾಮ, ಕುಂದದಲ್ಲಿ ಕುಂಜಪ್ಪ, ತಿರುಪತಿಯಲ್ಲಿ ತಿಮ್ಮಪ್ಪ, ವೆತ್ತರ್ನಲ್ಲಿ ಶಿವಪ್ಪ, ನನಗೆ ದಿನ ಬರುವ ಮಿತ್ರನಿಂದ ಪುತ್ರಲ ಬಾಧಿತೆ. ಅಲ್ಲ ಏನ್ ರೈಟ್ ನೀವು ರಜೆಯಲ್ಲಿ ಮಜಾ ಮಾಡಿದ ಸೈಟಿಗೆ ಹೋಗ್ಲಿಕ್ಕಿಲ್ವಾ? ಸೈಟಿಲಿ ಕೆಲಸ ಇಲ್ವಾ ಮಾರ್ರೆ? ಏನ್ ಕೂಡುದಿಲ್ಲ ಮಾರ್ರೆ? ಹೌದಾ? ಏನ್ ಕೂಡುದಿಲ್ಲ. ಇದು ನಿಮಗೆ ಇವತ್ತು ರಜೆ ಅಲ್ವಾ? ಇವಾಗ ಸಂಬಳ ತಗೊಳ್ಳಿ ನಿಮ್ದು. ಆಯ್ತಾಯ್ತು. ಎಲ್ಲಿದ್ದಾರೆ ಭೀಮಪ್ಪ ಎಲ್ಲ? ಬನ್ನಿ. ಜತ್ತೊಂದು ಮಾರ್ಯಾರೆ ವಂಚನೆ ಮರದ ಒಟ್ಟು ಊಟ ತಯಾರಾಗುತ್ತೆ. ನಿಗ್ಲೇ ಬೊನ್ನುಲೇಡು ಮಾತಾಡ ಭಯಂಕರ ಸಂಬಳ ಹೊರಡತ್ತ ಮಾರ್ರೆ. ನೀವು ಎಷ್ಟು ದಿನ ಕೆಲಸ ಮಾಡಿದ್ದೀರಾ ನೀವು? ನಾನು 8 ದಿವಸ ಕೆಲಸ ಮಾಡಿದ್ದೀನಿ. 8 ದಿವಸ? ವಾರದಲ್ಲಿ 7 ದಿವಸ ಮಾರ್ರೆ. ನಿನಗೆ 8 ದಿವಸ? ಏನ್ರಿ ನೀವು ಹಂಗೆ ಹೇಳ್ತೀರಿ? ಹನ್ನವರ ಕೇಳಿ ನಮ್ಮ ಬೆಂಗಳೂರಲ್ಲಿ 8 ದಿವಸ ಇರುದು, ನಿಮ್ಮ ಕಡೆ ಎಂತದ್ದು 7 ದಿವಸ? ನೀವು ಈಗ ಲೂಟ್ ಮಾಡಬಾರ್ದು. ಈಗ ಹೇಳಿ ನನ್ನ ಮೊದಲಿಗೆ ಹಣ್ಣು ತೆಗ ಇವನ್ ಹೊಸತ್ತಿಗೆ ಎಡಮ ದಿನಗೆ ಎಡಮ ಅಂದ್ರೆ ನಮ್ಗೆ ರಜೆದು ಹಾಕಿ ಕೊಡ್ತಾರೆ, ನೀವು ರಜೆದಲ್ಲಿ ಕಟ್ಟು ಮಾಡಿ. ರಜೆದೆಲ್ಲ ಇಲ್ಲ ಇಲ್ಲಿ, ಕಾಲಿದ್ದದು ಮಾತ್ರ. ರೈಟ್ರ ಆಗ ಮಣ್ಣು ಬರ್ಲಿ ಎನ್ನ ಸಂಬಳ ಬರ್ಲಿ. ಇಗೋ ಅಂದ್ರೆ ಪೆನ್ನಲ್ಲಿ ಕಾಲಿದೆ, ನನ್ನ ಕಿಸೆಯಲ್ಲಿದೆ. ಇಗೋ ರೊಕ್ಕವರೆಲ್ಲ ಹೆಣ್ಣು ಕೊಡ ಲೋಕ ಸೈನ್ ಮಾತ್ರ ಸಂಬಳ ಇಲ್ಲ. ನಮ್ಮನ್ನ ಕೊಡ್ತಾರೆ ಬರ ಸ್ವಲ್ಪ ನಿಲ್ಲು. ಮಾತ ಮಾರೆ ಇವಾಗ ಬಂದು ಕಾಣ್ತೀನಿ ಇತ್ತೆ ಜಾಸ್ತಿ ಮಾತಾಡ್ಬೇಡ. ಹಿಂಗೆ ನೋಡು, ಹಿಂಗೆ ನೋಡು ಅಂತ ಹೋಗ. ಒಂದು ತಿಂಗಳು ಕಾಯ್ದಂಡು 4 ಬಾರ ಸಿಕ್ಕಿದ ರೂಪಾಯಿ. ನೀನು ಇಲ್ಲಿ ಕೊಡ್ತೇನೆ. ನೀನು ಎಲ್ಲೋ ಬೆಲ ಈ ಸೈನ್ ಸೈನ್ ಒಂದೊಂದು ಎಷ್ಟು ದಿನ ಕೆಲಸ ಆಗಿ? ನಾನು ನಿಮ್ಮ 5 ದಿನ ಮಾಡಿದೆ. 5 ದಿನ ಮಾಡಿದ? ಹೌದಾನೆ ಮರ 5 ಆಯ್ತು. 5 ಅರ್ಧ ದಿನ ಇರೋ ಜಲ್ಲಿ ಬಂದು ಸೈಟ್ ಬಿರಗಡ ನಿಮ್ಮ ಸೈನ್ ದಾದಿ ದಾದ ರೈಟ್ರ ಸೈನ್ ಮಲ್ಪರೆ ಬರ ಉಂಡ ರೈಟ್ರೆ ಈ ದೇಹ ಅವೇನು ಗಡಿ ಗಡಿ ಪಂಡದು ನನ್ನ ಮನಸ್ಸು ಬೇನೆ ಬರ್ಪರು ಹೆಂಗೆ ಬನವಿತ್ತಿಂದ ಯಾನ್ನ ನಿಖಲ್ ಲೆಕ್ಕನ ಸೈನ್ ಪಾಡಿದ್ದೇನೆ. ಹೆಂಗೆ ಸೈನ್ ಪಾಡ್ರೆ ಬಿಡುತ್ತೇರಿ ರೈಟ್ರೆ ಗೊತ್ತಾ? ಇದಾಲ ಬೇಜಾರು ಮಾಡ್ಕೊಚ್ಚಿ ಮಾರ ಹೆಂಗ ಗೊತ್ತಾ? ಈಗ ಇದಾಲ ಬೇಜಾರು ಮಾಡ್ಕೊಚ್ಚಿ ಆವ್ ನಲ್ಲತ್ತೆ ಒತ್ತು ನಾಲ ಗಂದಾರ ಒತ್ತು ನಾಲ ಕಮ್ಮಿ ಆತ ಮಾರ. ನಾಳೆ ಆಗಿದೆ ಅವಡ್ಲಿ ಆಜಂತ ಕಮ್ಮಿದ ಕಾಸು ಬರಲಿ ಮಾರ. ಕಮ್ಮಿದ ಇಂತರ ಬರಬಾರ್ದು. ನಾಳೆ ಪಾಮಾಜಿ ಕಟ್ಟ ಗೊತ್ತು ಮಾರ. ಕೆಂಪು ತಗೋರು ಬಿಜಾರು ಕೆಂಪು ಬರ ಎಷ್ಟು ಸರಿ ಕೆಲಸ ಮಾಡಿದಿರಪ್ಪ? ಅಣ್ಣವ್ರ 5 ವರ್ಷ ಅರ್ಧ ದಿವಸ ಎಂಡಾಗ್ಲಿಕ್ಕೆ ಅಂತ ಉಂಟಲ್ಲ, ಆ ದಿವಸ ಅರ್ಧ ದಿವಸ ರಜೆ ಮಾಡಿದ್ದೆ. ಈಗ 5 ವರ್ಷ ಇದೇ ಕೆಲಸ ಆಯ್ತು ಮಾರ. ಅರ್ಧ ದಿನ ರಜೆ, 1 ದಿವಸ ರಜೆ. ಏನಾಗೋ ಎಲ್ಲೇ ಏನಾಗ ಮಾರ ಎಲ್ಲೇ
ಕಲ್ಲ ಮೋನೆಡು ಚೂರು ಅಂಡಲ್ಲ ಮಾರ ತೆಲಿಕೊಂಡ ಮಾರ ಎತ್ತಿರಲ್ಲ ಒಳ್ಳೆ ಮಾರೋಡು ಹೆಚ್ಚಿನಂಡಿ ಮಾತಿರೋಡು ಏದಿರೋಡು ತಾನೆ ಮಾಡು ಮಾಡಿ అంటారు రాబుజీ ఇకల్లా మోనెడు ఇండియా అండ మంచి తెలిసి చెప్పాడు మారా అమ్మలదానంటే మంచి తెలుపులే మారా పుణ్యాత్మరా ఏమైతారులా ఓ దాదే ఈ నవసది అది దాదా ఈ నవసది దాని మరణి ఇక్కడ దాదవంతిని దాదవంతిని యానా అన్ను నాకు ఇల్లాడు మరణి ఈడ ఆ దేవి జల్లుడు ఈ తావర ఉడిపోలేని పంచ ఈర్పు అవు తావరని అవు పోతున్నా తావరన ఈరు భరిత అవు చెమతిಗೆ ಆತಂದು ಅವನು ಈರು ಭರಿತಿಲ್ಲ ಬೇಬಿಗ ಒಂದು ಪಾತ್ರಂದುಳ್ಳಾಡಿಗೆ ಆ ಬೇಬಿ ಜಲ್ಲಿಡ తావర ಮಾತಾರ ಮಂಚಿನಿ ಅವು తావరని ಇಂಕೆ ಇರೋ ಅವತ್ತು రైట్ రా ఇంత విషయాలే ఇరుతకేను ಅಂದು ఈరు బయ్యాడు బతుడు బండారు అయిపోయి తావర ఉడిపావు బేబీ జల్లిడు సోక్ మల్తది బండారు ಅಂದು అప్పగా సూర్యే మిత్తే యాన తావరే బుడిపాదు పూరాణంగా సూర్యల కంతి అప్పగా తావర ఉండతే అడేగే ముఖ్య ಇಚ್ಚಿನ ಅವಸ್ಥೆ ಮಾರನ್ ಅವು ಈರಗುಂಡತ್ತೆ ಈರ್ಬೋದು ಬಯ್ಯಾಡು ತೂನಾಗ ಅವು ಅಂಚನಿರ್ತದೆ ಬೊಕ್ಕ ಆಯ ಉಂಡತ್ತೆ ಆಯ ಈರೆಗೆ ಬನ್ವೆ ಅವು ಸೇಮತಿಗೆ ಆತಂದು ತಾವರ ಆತ ಜಿಂದು ಅತ್ತು ಇದು ನಮ್ಮ ಸರಚಟ್ರಿ ಜೀರ ಅಂದು ಆರ ಇಲ್ಲ ಯಾರು ಮರಣ ಕಾಂಗ್ರೆಟ್ ಮಾಡ್ರ ಅಂತ ಜಾಲ್ದು ಆ ಕಾಂಗ್ರೆಟ್ ಯಾರು ನಾಯಿನ ಇಲ್ಲ ನೆರನುಳ್ಳೇರು ಜಾಲ್ದು ಅಂಬೇಡ್ತಿಲೆ ಕಾತು ಎಂಕಿನೇ ಅವು ಎನ್ನ ತಪ್ಪತ್ರ ಇಟ್ರೆ ಮದ್ದ ಕೋಣಗ ಕಾರ್ ಗುರಿಟ್ಟು ಬಿಡ್ಲೆ ಕಾಪುನ್ಗೆ ಎಂಚಿನ ನಾವು ಅವು ಎನ್ನ ತಪ್ಪತ್ತ ಅವು ಈರ್ನ ತಪ್ಪು ಎಂಚಿ ತಪ್ಪೆ ದನಿ ಬಂತರು ಏಸಿಸಿ ಸೀಟು ಅಕಲೆ ಓಟಿನ ಸರಿಗಟ್ಟು ಸಾಮಾನು ಕೋರೊಂದು ಈರೆಂಗ್ಲೆ ಹೋಗು ದನಿ ಹಂಚಿ పోయి ನೀರು ಚಿಟ್ಟನಾಡು ಸೀಟ್ ಮಾಡ್ಯಾರ ಎಂಗ್ಲೆ ಆರ್ ಬಕ್ಕೊಂತ ಆರ್ಲ ಅಮಸರ ಮಾಡ್ತಾರೆ ದಾದ ಗೊತ್ತಂದೆ ಪಾಡಿ ಸತಿಗೆ ಆರ್ನ ಗಾಡಿನ ಆಯ್ತ ಮೇಲ್ಡೆನೆ ಕೊನೆಯರಂದು ಮುಂಜಾರ ಬಿಡ್ತೀರ ನಾನು ಹೇಳ್ತೀನಲ್ಲ ಬೇರೆ ಮಾಡಿದೆ ಇರುವರ ಬಾಯಿ ಬರ್ಲಿ ಚಾವರೇನೆ ಇರುವರ ಬಾಯಿ ಬರ್ಲಿ ಬಂತಾನೆ ಚಾವರೇನೆ ಅಂದು ನನ್ನೆ ಇದು ಸಾಮಾನ್ಯರ್ನ ಇನ್ನು ಅಡ್ವಾನ್ಸ್ ₹20 ಈರ ಇಂಕೋರು ಅಡ್ವಾನ್ಸ್ ಗೆದ್ದಂತೂ ಖಾಲಿ ಆತು ಓ ರೈಟ್ ರೇ ಎನ್ನ ಕೊಡಿದೀನಿ ಬಣ್ಣಗ ಬಂಗುಡ ಬಗಮಲೆ ಸಂಬಳ ಅದನ್ನ ಆಪುನ್ ಬಂತು ಇತ ಯಾನ್ ಇಲ್ಲಡೆ ಎಂಚ ಹೋಪಿನಿ ಇನಿ ರಾತದಲ್ಲಿ ಕೆಲಸನೇ ಕೆಟ್ಟಾರ ಮಾರ್ರೆ ಕೋಲಾರ ಸಾವು ಬಂಗುಡತ್ತು ಇಲ್ಲವಲ್ಲ ಕೆಂಬುಡ ಎಂದಿದಾನೆ ಈರಂಜಿ ಮಾರ್ರೆ ಸಂಬಳ ಇನ್ನ ದನಿಕನೆ ಕೇನ್ಯಾ ಓ ಮುಗಿ ಬಾಕ್ತಾಯ ಇಲ್ಲ ರೈಟ್ರೆ ದಾನಿ ಎಣ್ಣೆ ಸಂಬಳ ಕೊರಿ ನೆನಪಿದ್ದ ಓಡಿ 100 ಅಲ್ಲ ಮಾರೆ ನಾನು ಚಿಲ್ಲರೆ ಆಡ್ಲಿಕ್ಕೆ ಹೋಗುದು ಆಚೆ ಚಿಲ್ಲರೆನಾ ಕುರ್ಲಿ ನಾನು ಫುಲ್ಲು ಕೆಲಸ ಮಾಡಿದ್ದೀನಿ ಫುಲ್ ಮಾಡಿದ್ಯಾ ಹಾ ರಜೆ ಹಾಕ್ಲಿಲ್ವಾ ಯಾವಾಗ ರಜೆ ಮಾಡಿದ್ದು ನೀನು ರಜೆ ಮಾಡ್ಲಿಲ್ಲ ನಾ ರಜೆ ಮಾಡ್ತಿದ್ದಪ್ಪ ರಜೆ ಮಾಡ್ತಿದ್ದೇನೆ ಹಾ ಇಕೋ ನಿನ್ನ ಹಣ ಸೇರ್ಕೊ ಬನ್ನಿ ನಿಂಗೊಂದು ಸಂಬಳ ಕೊಡುವಾಗ ಮರ ನನಗೆ ಒಂದು ಅವಸ್ಥೆ ಮರ ಇದೆ ಅರಿಯಾತಲ್ಲ ರೈಟ್ರೆ ಏನು ನಾನೊಂಜಿ ಎಂಕು ಇರೆಗ್ ಉಪಕಾರ ಆವಡಿತ್ತಿನತಿ ಏನು ಉಪಕಾರ ಅಂದೆ ಎಂಕೊಂಜಿ ಊರುಗು ಏನ್ ಅಮ್ಮ ಕೊಂಜಿ ಕಾಕಜಿ ಬರೀ ಉಂಡು ಬರೀಪಲ್ಲ ಇಪ್ಪಣ್ಣಿ ಅಮ್ಮ ಕಾಕಜಿ ಬರೆಯಾರು ಬರಕ ಆಯ್ತದಾನೆ ಹೌದು ಬರೀಪರತಿ ಒಂದು ನಿಮಿಷ ಕಾಕಜಲ್ಲ ಗೌರಮ್ಮ ಇನ್ನು ಎನ್ನ ಕೈಗೆ ತಿಕ್ಕಿಯ ಮಗ ಇನ್ನು ನೀನು ಇಂತ ಇದು ಓಡಿ ದಾಗ ಕಾಕಜಿ ಮಿಕ್ಕ ಬರೆಯ ಕಾಕಜಿ ಅದಕ್ಕೆ ಬರೆಕ್ತದ ಕೊಂಚ ಕಾಕಜಿ ಬರೆ ಓಡಿ ರೈಟ್ರೆ ಬನ್ನೋದು ಮಾತ್ರ ಹೇಳ್ತೀನಿ ಈ ಅಡ್ರೆಸ್ ಪೂರ ಬನ್ನೋ ಎಂಟು ಬರೆ ಓಡಿ ಪೂರ ಹೊಂಡಾಡಿ ಪೂರ ಬರೀತಾನೆ ನನ್ನ ಪ್ರೀತಿಯ ಅಮ್ಮನವರಿಗೆ ನನ್ನ ಪ್ರೀತಿಯ ಗೌರಮ್ಮನಿಗೆ ಅದೇ ನಿಮ್ಮ ಮಗಳಾದ ಗೌರಮ್ಮನು ಮಾಡುವ ನಮಸ್ಕಾರಗಳು. ನನ್ನ ಪ್ರೀತಿಯ ಗೌರಮ್ಮ
ನಿನ್ನ ಪ್ರೀತಿಯ ಶೀಲ ರೈಟ್ ಮಾಡುವ ನಮಸ್ಕಾರಗಳು. ಆಯ್ತು ರೈಟ್ರೆ. ಮತ್ತೆ ನಾವು ಎಲ್ಲರೂ ಸೇರಿ ಎಲ್ಲಮ್ಮನ ಜಾತ್ರೆಗೆ ಹೋಗೋಣ. ನಾವು ಎಲ್ಲರೂ ಸೇರಿ ಎಲ್ಲಮ್ಮನ ಜಾತ್ರೆಗೆ ಹೋಗುವ. ನಾವು ಇಬ್ಬರೂ ಸೇರಿ ಇನುಕುಲಕ್ಕೆ ಹೋಗುವ. ಬೊಕ್ಕ ನನ್ನ ಗಂಡ ನನ್ನನ್ನು ಒಳ್ಳೆ ರೀತಿ ನೋಡುತ್ತಿದ್ದಾರೆ. ನಿನ್ನ ಗಂಡ ಟಿಪ್ಪರ್ನಡಿಗೆ ಬಿದ್ದು ಸತ್ತು ಹೋಗಲಿ. ಬೊಕ್ಕ ನನ್ನ ಮಗು ಹೆಂಗೈತೆ? ನಿನ್ನ ಮಗುವನ್ನು ಬೊಲ್ಲದಲ್ಲಿ ಬಿಡು. ತೊಂದರೆ ಜೋಗುಳಿಸಿಲ್ಲ. ಆಯ್ತಾ? ಮತ್ತೆ ನಿಮ್ಮ ಕಾಗದ ನೋಡಿ ನಾನು ಬರೆಯುತ್ತೀನಿ. ಇತಿ ನಿಮ್ಮ ಮಗಳು ಗೌರಮ್ಮಳು. ನಿನ್ನ ಪ್ರೀತಿಯ ಡಿಜಿಟಲ್ ಲವರ್ ಮಾಡುವ ನಮಸ್ಕಾರಗಳು. ನಿನ್ನ ಕಾಗದ ನೋಡಿ ಬರೆಯುತ್ತೇನೆ. ಆಯ್ತು. ಅಡ್ರೆಸ್ ಉಂಡತಿ. ಅಡ್ರೆಸ್ ಫುಲ್ ಮಾಡಿ. ಪಾಡಿರತಿ. ಇನ್ನೇನು ಪೋಸ್ಟ್ ಆಫೀಸ್ ಪಾಡ್ದಲ್ಲ. ಇಲ್ಲ ಮಸ್ತ್ ಉಪಕಾರ ಬರ್ತೆ. ಮುಂತು ಮಾರ ಇದು ಒಂಚು ಪಾತಿರ್ಗಿನ ರಜೆ ಆಯ್ತಾ? ಪಾತಿರು ಉಲೆ ಉಳ್ಳೀರು ಏರುಳ್ಳಿ ಉಳ್ಳೀರಪ್ಪ. ಮಾರ ಹೋಯ್ತಿರಿ ನೀನು ಮಾರ ನಿಂತು ರಜೆಯಾ? ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ. ಆಯ್ತು. ನನಗೆ ಕಾಗದ ಸಾಕ್ಲಿಕ್ಕೆ ಉಂಟು. ಅಂದಾಗಿ ನೀನು ಸ್ನಾನ ಮಾಡಿದ್ಯಾ? ಎಂತಿನ ಮಾತಾಡುವರೆ ಚಾವು ಆ ಕತ್ತೆ ತಗೊಂಡು ಮಾತ ಮೀಪೇರ ಮೀಪಿನಿ ತಿಂಗಳ ವರ್ಷ ಹೊರ ಮೀಪಿನಿ ನೋಡ್ ಮತ್ತೆ ಯಾಲ ದೇವಸ್ಥಾನ ಬರೋಣ. ಇಲ್ಲಿ ಕಣ್ಣು ಬುಡ್ನೆಕ್ಕ ಕಣ್ಣು ಬುಡ್ನೆಕ್ತಾನೆ ಬೆಳ್ಚಪ್ಪೆ ನಾನು ಇರುವಂತ ಅಂಚೆನೆ ಎಂಚ ರೈಟ್ರಿ ಇದು ಮತ್ತೆ ಪೊರ್ಲುಂದು ಪೆನ್ನಿ ಅಚ್ಚಾಯ ಮಾರ ಇದ್ದ ಮುಟ್ಟ ಏನೋ ನುಂಜಿ ವಾ ಪನ್ನುಲ್ಲಣ್ಣತ ಪೊರ್ಲುಂದು ಪಂತಿನೇ ಮೊಗಲಂದು ಆತನ ಬಂಡು ನಾವು ಹೋಗೋಣ. ಆಯ್ತು ರೈಟ್ರಿ ಎಂಗುಲ ಅಂಚಂಡ ಬರೋ ದಿಕ್ಕು ಪಲ್ಲೆ ದಾದಾ ತಾವು ದಾದಾ ಇತ್ತಂಜಿ ಪೊಣ್ಣು ಬಯಲತ್ತ ಅಂದು ತಾನೆ ಏರು ಅವು ನಮ್ಮ ದನಿನ ಮಗಲಿಯಾ ನನ್ನ ಮಗಳು ಅಂದು ಓಲುಪ್ಪುನು ಆಲುಪ್ಪುನ ಮೂಲೆ ಬೆಂಗಳೂರು ಹುಡುಕ್ತೀನಿ ದಾದಾ ಅನ್ಕೊಂಡು ಬೆಂಗಳೂರು ಪೆಟ್ಟಿಷ್ಟು ಇವಳು ನೆಂಚಿನ ಮರ ಯಾ ಬರ್ಪೇನ್ ದೇವಸ್ಥಾನ ಬರೋಣ ಮೀದು ಬರ್ಪೇನ್ ದೇವಸ್ಥಾನ ಬರೋಣ ಮೀದು ಬರ್ಪೇನ್ ಮಂಡ ಸಮಾಜ ಆಗಿ ಇಂಗಂಜಿ ಒಂಜಿ ಪೊಣ್ಣುಲ್ ದಿಗಿನ ವಾನಮ್ನ ಬೆರ್ಚಿ ಕಟ್ಟೋನ್ ಮಾರ ಆ ಉದಯ ನಾನು ಅಂಗಡಿ ತಲುಪಲ್ಲ ಅಂತೇಳಿ ಬೇರೆ ಕೊಡ್ತು ಬನ್ನ ಮಂಡ ಸಮಾಜ ಬತ್ತಾನೆ ಸಿಕ್ ಕಾಲ ಬಲ್ಲಿ ಮಾರ ನೆಕ್ಕಿಲ್ಡ ಮಾತ ನೆಕ್ಕಿಲ್ ನೋಡಿ ಬತ್ತು ಕುಲ್ದ ಪ್ಯಾನ್ ದಾದಾ ವಿಷಯ ನೆಗಡನಂತ ಪಾತ್ರೆ ಬರ್ತೀನಿ ಎರಡನ ದಾದಾ ವಿಷಯ ದಾಳಿಚ್ಚಿ ಇಂಚೆನೆ ಪಾತ್ರೆ ಬರ್ತೀನಿ ದಾದೊಂದು ಪನು ವಿಷಯ ಹಾ ಪಲ್ಲಕ ಈ ಕೋಡೆ ಎರಡ ಪಾತೆರ ಉಂಡು ಬಂದಿತ್ತ ದಾದೊಂದು ಪನು ದಾದ ಬೋಡರಿಸಿ ವಿಷಯ ಅಂಚಂಡ ಯಾಕೆ ಪಂತೆ ಪನು ವಿಷಯ ಯಾರು ಮಸ್ತ್ ಪ್ರೀತಿ ಮಾತು ದಾದ ಪಾತಿರದಲ್ಲ ವಿಷಯ ಚೂರು ಆಲೋಚನೆ ಮಲ್ತು ಪಾತಿರ ವಿಷಯ ಪ್ರೀತಿ ಎಂಚಿನ ಮಾರಿದಿ ಯಾ ನೀರು ಈಗಲೂ ನೋಡಿ ಬೇಳೆ ಮಲ್ಪನೆ ಈ ಆರ ಏನು ದರಿನ ಮಗಲು ಯಾನ್ ನಾನು ಪ್ರೀತಿ ಮಲ್ಪರ ಸಾಧ್ಯನಾ ಒಂಚೂರು ಆಲೋಚನೆ ಮಲ್ತು ಪಾತಿರ ವಿಷಯ ನೆಟ್ಟು ಆಲೋಚನೆ ಅಂದ್ರೆ ದಾದ ಉಂಟು ಯಾನ್ ಮತ್ತೆಯಿಂದ ಅವು ಹಿರೇನಿ ದ ವಿಷಯ ಯಾನಂತ ಪಂಪಿನಾಗೆ ಈ ಪ್ರೀತಿ ಪ್ರೇಮ ನಿಕ್ಕು ಬಿಡ್ತಿ ದೇ ಪಂಡ ಯಾನು ಒಂಜಿ ವೇಳೆ ನೀನು ಪ್ರೀತಿ ಮಲ್ತದು ಮದುವೆ ಆಯನಂಡ ನಿನ್ನ ಅಮ್ಮೆರ್ನ ಅಂತಸ್ತು ಆಸ್ತಿ ಗೌರವ ಒಡೆಮುಟ್ಟೆ ಎತ್ತು ಗೊತ್ತು ನನಗೆ ಅವು ಪೂರ ದಾಲತ್ತಿ ಯಾನ್ ಮದ್ವೆಯಿಂದ ಅವು ಹಿರೇನಿ ಹುಲಿ ಹೆಂಗಿರೇ ಕೂಯ್ಬೊಕ್ಕ ಆ ಇನ್ನ ಬೇಲೆ ಹಿರಿಯಪ್ಪನ ಗೌರವ ಆಯ್ತಲ್ಲ ಈಗಿನ ಘನತೆ ಇನ್ನ ಪ್ರೀತಿದ ತೆಲಿಕೆ ಪ್ರೀತಿದ ಪಾತಿರಲು ಇದಕ್ಕೆ ಮಾತ ಯಾಕೆ ಖಂಡಿತವಾಗಲ್ಲ ಈರನ್ನು ಕೈ ಬಿಡ್ತಿದ್ದಾರಂತೆ ನಾದ ಉಷ ನಾದ ಪಾತಿರದಲ್ಲ ಉಷ ಉಷ ಕೈ
ಪ್ರಿಯನ ಭಾಸ್ಕರ ಪ್ರಿಯನ ಮುಜುಗಾಸ್ತೇನು ಗಟ್ಟೆ ಮೀನಿಗೆ ಬಲ ಬಾರ್ದೆ ಸೊಬಗಲಕ್ಕೆ ತೂಜೆ ಮುಜುಗಾಸ್ತ ಬುದ್ಧಿ ನಮ್ಮ ಮುಜುಗಾಸ್ತಗಳ ಮಂಜಲ್ ಶೀಘ್ರಾಗಿ ಲೋಕಬಾಧ ಮಂಜಲ ತೋಜುನಿಗೆ ಅಂಚ ಎಲುದಾಂಚಿನ ನಾಲೆ ಉಂಡು ಮರ್ಲೇರ್ಲೆಕ್ಕ ಬಗಲುವರ ಮುಜುಗಾಸ್ತಗಳ ಆತಿರ್ ಬೆಟ್ಟಿಗೆ ಏರುಳ್ಮೆ ಭಾಸ್ಕರ ಒಂದು ಇಡೆಗೆ ಅಂಚೆ ಅವ್ರಮೆ ಆತ್ಯತ್ತು ನಮ್ಮ ದನಿನ ಮಗಲಗಳು ಅಂತ ಅಂಕರಂಡು ಅವಣ್ಣಮೆ ಬಾಚು ನಮ್ಮದೇನೆ ಪೊರ್ಲಿಚ್ಚನಮೆ பொருளத்தியோ இங்கே தனியில் வெப்பರೆ ஜீவரத்து ஆங்கரே ಏಯ್ ಎನ್ನ ಅಹಂಕಾರದ ಬಗ್ಗೆ ಈ ಪಾತ್ರದಲ್ಲಿ ಎಂಕ ಅಹಂಕಾರ ಬಾರಿಯದೆ ನಿಗುಂಡ ನೊಪ್ಪು ಬರ್ತಾರ ನಾಡಕುಲೆ ನಿಪಾತು ನಡಪರಿ ಬರಚಿದೆ ಎಂಗ್ಲೆ ಗೊತ್ತುಂಡು ಈದಾದ ನಿಂಗ್ಲೆ ನಡಪರೇಂಪಿ ನಿನ್ನ ಕಾಜನ್ ಬಾತಿರುದೆ ದನಿ ದನಿ ಇದ್ದೇರ ದನಿ ಇದ್ದೇರ್ಮ ಹೊರ ಬಣ್ಣ ನಿಗ್ಲೆ ಅರ್ಥ ಆಪ್ಜ ಮೂಲ ಮರಲೆಕ್ಕ ಒಂಜಿ ಬಟ್ಟ ಬಾಡದ ಬತ್ತದ ಮರಲೆಕ್ಕ ಬಾತಿದಾರ ಮುಜಿ ಮರಲು ಬಾತ್ಯ ನತ್ಯ ಇತ್ತಿಲಾಗನೆ ಬಂಪಿನಿ ಎಂಚಿನ ಬಂಪಿನಿ ಇತ್ತಿಲಾಗ ನಿಖಿಲ ಅಲ್ಪೇರ್ ಎತ್ತಿನಟ್ಟೆ ಸಮಾಜದ ಒಂಜಿ ಪನ್ನಡ ಬಾತೆರಜ್ಜಿ ಮೂಲು ಒಂಜಿ ಪನ್ನಡ ಬಾತೆರ ಸತ್ತಿಗೆ ದಾತದ ಬೆಲೆ ಕಟ್ಟೋರು ತಮ್ಮ ನಿಖಿಲ ದಾನ ಇಲ್ಲ ಅಕ್ಕ ವಿಜ್ಞಾನ ಯಾರು ಲಜ್ಜರ ಮುಚ್ಚಿಗೆ ಆಸ್ತಾಕಲೆ ಆಯ್ ಮುಚ್ಚಮೆ ನಿನ್ನ ಅರಿಗ ತೇರ ಕೊಡ್ಮೆ ಬಾಚು ಒಂದು ದನಿನ ರಟ್ನ ಮಗಲ್ಮೆ ಮೋಲೆಂಚಮೆ ಬಾಚು ಆಲೆಂಚನ ಮೋಲ ಅಂಚನೆ ಮುಜ್ಜಿಗಾಯಿ ತೂಕ ಹೋಯ್ಮೆ పోతిని ఫోన్కి పంటదా కాదక్క నేను దేవస్థానం పోತೀನಿ దేవస్థానం పడ దాదేని పంపిని అవునక గౌరమ్మని ఇస్తాను ఇంట్లో ఒట్టిಗೆ పోయా ఇత దాదాడక్క దాదా అని పంటు నీకు సూర్యుడే పన్నడం బలవులే పోయి నువ్వు దేవస్థానం పోತೀನಿ నువ్వు తెస్తాను ನಿಖಿಲ ಪೊನ್ನುಳ್ಳ ಪ್ರಸಾದ ತೊಂಡ್ರೆಲ್ಲ ಬೋಡಿಗೆ ಆಪನಾಡ ಮರ್ದು ಪಾಡುವಾರ ಸಾರ್ ಗೌರಮ್ಮ ನಾನೇ ನಿನ್ನ ಬಾರಿ ಚಪ್ಪೆಲ್ಲರಿ ಚಪ್ಪೆದ ಆಲಜ್ಜಿ ಗೌರಮ್ಮ ಇನ್ನು ರಜೆ ತೈಂಕ್ ಇಂಚೆ ಏನು ಇಲ್ಲಡ್ಕರು ಒಂದು ಬೇಜಾರಾಂಡು ಕುಡಿದು ಬಾರೆ ನೀ ಕುಡಿದು ಬಾರೆ ನೀ ನಲಿದು ಬಾರೆ ಕುಡಿ ತೊಟ್ಟೆ ಬೀಳ್ಸಿಕ್ಕರ್ಲೊಟ್ಟೆ ಕೋಟಿ ಕೊಟ್ರು ಬೀಳ್ತಿದ್ದೆ ಕೊಟ್ರಕ್ಕೆ ನೆಕ್ಕಲ ಗುರ್ತಿಲ್ಲ ನಾಕಲು ಹೆಣ್ಸರ ಸಾವಸ ಬಳಕಟ್ಟದ ಇದನ್ನ ಯಾವ ಸುಳ ಮಗ ಮಾಡಿಬಿಟ್ಟ ಹಳಮಾರ್ಯ ಹಳ ನಾವು ರಿಕ್ಷಾದಲ್ಲಿ ಕೂಂಬುವಾಗ 25 ರೂಪಾಯಿ ಅಂತ ಹೇಳ್ದ ಅಲ್ಲಿ ಇಳಿಯುವಾಗ 50 ರೂಪಾಯಿ ಅಂತ ಹೇಳಿದ್ ಮಾರೆ ಯಾನ್ ಜಡ್ ಮಾರ್ಯವ ಅಲ್ಲ ಭೀಮಪ್ಪ ನೀನು ಯಾಕೆ ಕೊಟ್ಟೆ ಅಂತ ನೀನು ನನ್ನ ಹತ್ರ ಕೇಳಿದ್ಯಾ ನೀನು ಕೊಡುವಾಗ ವಸಿ ಕೇಳಬೇಕಿತ್ತು ನೀನು ಯಾಕೆ ಕೊಟ್ಟೆ ಅಂತ ಅದು ಸರಿ ಭೀಮಪ್ಪ ಕೂಲಿ ಮಾಂಸ ತಂದಿದ್ದೀಯ ಭೀಮಪ್ಪ ಎಂತ ಮಾರ ಏನ್ ಮಾರ ಭೀಮಪ್ಪ ಹನುಮಂತ ಯಾಕೆ ಮಾರ ಹೀಗೆ ಕುಡಿತೀರಿ ಮೂಗಿನವರಿಗೆ ನಮ್ಮ ದನಿಗೆ ಗೊತ್ತಾದ್ರೆ ನಿಮ್ಮ ಮುಸುಂಡವರಲ್ಲಿ ಒಳಿಲಿಕ್ಕೆಲ್ಲ ಗೊತ್ತಿಲ್ಲ ನಾನು ಎಷ್ಟು ಸಲ ಹೇಳಿದ್ದೆ ಕುಡಿಬೇಡ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀನು ನೋಡಿ ನೀವ್ ಹಿಂಗೆ ಕುಡಿದು ಬಂದ್ರೆ ನಾನು ಇಲ್ಲಿ ಇರಕ್ಕಿಲ್ಲ ನಮ್ಮ ಊರಿಗೆ ಹೊರಟ್ಬಿಡ್ತೀನಿ ನೋಡಿ ಮತ್ತೆ ದನಿ ಯಾವ ದನಿ ಮಾರ್ಯ ಇವತ್ತು ರಜೆ ದಿವಸ ನಮ್ಗೆ ದನಿ ಅಲ್ಲ ನೀವೇ ಹೇಳಿ ಅವರಿಗೆ ಯಾರು ಹೇಳುದು ಗೌರಮ್ಮ ನೀನು ಹೇಳು ಸ್ವಲ್ಪ ಅವರಿಗೆ ಯಾಕೆ ಮಾರ ಯಾಕೆ ಕುಡಿತೀರಿ ಮಾರ ಅದು ಸೈಡ್ ಮಾರ ನೀನು 101ಗೆ ಒಂದು ಫೋನ್ ತಾಗಿಸಿ ಒಂದು ಕ್ವಾರ್ಟರ್ ಕಳಿಸ್ಲಿಕ್ಕೆ ಉಂಟು ಹೇಳೋ ಸರಿ ಫೋನ್ ಮಾಡ್ತೀನಿ ನಾನು ನಡೀತೇನೆ ಆಯ್ತಾ ನಡಿ ಮಾರ ಒಳಗೆ ನಡಿ ನೀನು ನಡೀತೇನೆ ಫೋನ್ ಮಾಡ್ಲಿಕ್ಕೆ ಉಂಟು ಮಾರ ಯಾರು ನಿನ್ನ ಅಪ್ಪನಿಗೆ ಮಾಡ್ಲಿಕ್ಕೆ ಮಾಡು ಮಾರ ಅಪ್ಪನಿಗೆ ನಿನ್ನಪ್ಪನಿಗೆ ಮಾಡ್ತೀನಿ ಇದು ಸಾಕು 9 ಹೇಳಣ್ಣಲ್ಲ ಬಾರ್ತೀರ ನನ್ ಕುರ್ತಿಲ್ಲ ನನಗೆ 4 5 9 2 3 7 3 8 ಓಶಿ ಕೊಟ್ರು ಹಲೋ ನಾನು ಮತ್ತೆ ಕಟ್ತೀನಿ ನೋಡಿ ಅವನಲ್ಲ ಕಲಿಯುಗದ ಹೌದು ಭೀಮಪ್ಪನಿದ್ದಾನೆ ಅವ ಕೂಡ ಕಲಿಯುಗದ ಭೀಮಪ್ಪನೇ ಅವ ಅಣ್ಣ ನನ್ನ ತಮ್ಮ ಒಂದೇ ತಾಯಿ ಮಕ್ಕಳು ಮಾರ್ರೆ ಹೌದಾಯ್ತಾಯ್ತು ಕೊಡ್ಬೇಕಾ ಭೀಮಪ್ಪನ ಹತ್ರ ಆಯ್ತಾಯ್ತು ಈಗಳು ಭೀಮಪ್ಪ ಮಾತಾಡು ಅಯ್ಯೋ ನಾನು ಭೀಮಪ್ಪ ಮಾತಾಡೋದು ಆ ಹನುಮಂತ ಹಾಗಲ್ದನ ಹನುಮಂತನಿಗೆ ಗೊತ್ತಿಲ್ಲಪ್ಪ ಹನುಮಂತ ಹುಟ್ಟುವುದು ಯಾವಾಗಲೂ ಮಹಾಭಾರತದಲ್ಲಿ ಭೀಮ ಹುಟ್ಟುವುದು ರಾಮಾಯಣದಲ್ಲಿ ಅವು ನನ್ನ ನಂತರ ಹುಟ್ಟಿದವನಲ್ಲ ಅವಳಿಗೆ ಹೇಳಿದ್ರು ರಂಗವೇ ಹೆಂಗುಂಟಾ ಜೋಳಬೇಕು ಚೆಂಡಿಗೆ ಉಂಟಾ
ಶಿರಸಿಡು ಬಂದಿದ್ದ ಗಿರ್ಜಮ್ಮ ಕೇಳಿದರೆ ಇವತ್ತು ಕುಚ್ಚು ರೈಸ್ ಬೇಡ ಉಕ್ಕುಡ ರೈಸ್ ಇದ್ರೆ ತನ್ನಿ ಅಂತ ಸಕ್ಕರೆ ಬಂದಿದ್ದಾನೆ. ಅಮ್ಮೆರಡ ಮಾತಿಯನ್ನು ಮುಜಿಗಾತ ಕೊಡಲಿಕ್ಕಾಯ್ತು ಏರು ಮಾರೆ. ಹಲೋ ಏರನ್ನ ಏರು ಅರಿಸಿ ಕಡಿಲ್ಲ ಬಿಟ್ಟಾರು ನಿಕ್ಕುವ ಮಾರ್ಲಿ ಬೋದು ಗೌಡರಾಗ್ಲ ನಿಕ್ಕ ಬತ್ತಿ ಅವನು ಇವನ ಪೊನ್ನ ಅಂತ ಇರ್ತೀನಿ ನೋಡು ದಾದ ಮೇ ಓದ್ಬೋದು ದಾದ ರಾಂಗ್ ನಂಬರ ಬಾಲದ ಮನಸ್ಸು ಬೇಲೆಡು ದುರುಸು ಆಡಲ ಸಿಕ್ಕಯೇ ಊರುಗೂರೆ ಪಂಪೆ ಆಯಾಶ ದಾನೆ ಬಾರಿ ಅಮಸೋಡುಲ್ಲ ಅರೆ ಗೊಂಜಿ ಮೀಟಿಂಗ್ ಉಂಟು ಅಂಚಾರು ಪಿದಾಯ್ಪೋತಿರು ಪಳ್ಳಕ ಉಷಾದಾನೆ ತೋಜು ಅಕ್ಕ ಅಕ್ಕ ಏರ್ ಬೈ ಎಂತದೆ ಕೈ ತೊಟ್ಟೆ ಪತ್ತೊಂದರೆ ಒಂದು ಯಾನು ನಿಕ್ಕನ್ನು ಶಾಪಿಂಗ್ ಮಲ್ಕಂತಿನ ಸಾರಿ ಇಂದ ಪತ್ತೊಂದು ಇಂದೆ ಎಂಕು ಒಂದು ಮಾತು ಇಷ್ಟೆಚ್ಚಿ ಗಾಯ ಎಷ್ಟೇಜಿದೆ ಎನ್ನ ಮಿತ್ತು ನಿಕ್ಕು ಮೋಕೇಜ್ಜ ಮೋಕೆ ಅವಳ ನಿನಮಿತ್ತು ದಾದೇನ್ ಪಾತಿರ್ನಿ ಅಕ್ಕ ನೀನು ಚೂರ್ಲ ತರ ಸಮಾಜ ಅವ್ರ ನಿಕ್ಕನ್ನು ಪೀದಿರು ಕೊಡ್ತಿನ ಸಾರಿ ದೆತ್ತುಂಟಾಪ್ಜ ಅಕ್ಕ ದೆತ್ತು ಇನ್ನದೆ ಎಂಕು ಬೊಟ್ಟಿ ಎಂಕು ಬೋಡ್ತಿಲ್ಲ ಗೆತ್ತನು ವಿಕ್ರಮ್ ತೂಲಿ ವಿಕ್ರಮ್ ಅಕ್ಕ ಏತಲ ಅಂಚೇನು ಎಂತೂ ಆ ಸಾರಿ ತಂದರು ಇದೀಗ ಆ ಸಾರಿನ ಎಂಕೂರ ಎಷ್ಟೆತ್ತಂದ ಎಂಕೂರ್ಲೆ ವಿಕ್ರಮ್ ಯಾನೇ ಆ ಸಾರಿ ದೆತ್ತನು ಈ ಅಂಡಲ ಮೋಕೇರಿ ಕೇಂಡ ಸಾರಿ ಮೋಲೆಟ್ಟೆ ಪೊನ್ನು ಮೋಲು ಬೆಂಗಳೂರು ಕಲ್ಪನಾಂಡರ ಮುಲೆಗೂ ಪೂರ ವಿಷಯ ತಿಳಿಯಲು ಮುಲೆನು ಮದ್ಮೆ ಅಕ್ಕ ಬನ್ನಗ ಮೋಲ್ನ ಅಕ್ಕ ಉಲ್ಲ ಉಷಾ ತೂಕ ಎಂಚಾಪು ನಂಚ ವಿಕ್ರಮ್ ಓ ಅಂಕಲ್ ದಾದ ಮಾರಿ ಅವಳೆ ಅಂತಂದಿನಿ ಬಲ ಬರೋದಲ್ಲ ರಿಚ್ ಅಂಕಲ್ ಯಾನ್ ನೆಡೆ ಶಾಪಿಂಗ್ ಬರ್ತುತ್ತೆ ಅಂಚ ಇದೇ ಪೈ ಬಂದು ಬತ್ತೆ ಅಂದ ಪಂಡ್ಲಗ ನಿನ್ನ ಡ್ಯಾಡಿ ಹೋಲುಲೆ ಮಾರೆ ಊರಾಣಿ ತಿಕ್ಕಿನಾಡ್ದ ಪಕ್ಕ ಒಂಜಿ ಸುದ್ದಿಚ್ಚಿ ಮಾರೆ ಒಂಜಿ ಕಾಲ್ ಮಾಡ್ತಾರೆ ಬಲ್ಲ ಎಡ 6 ಹೇಳ್ತೆ ಒಂದು ಎಲೆಕ್ಷನ್ ಬಿಸಿ ಆವಂತು ಯಾನ ನಾ ಬರ್ಪೆ ಸರಿ ವಿಕ್ರಮ್ ಹನುಮಂತ ಏ ಹನುಮಂತ ಏನ್ ದಣಿ ಶರಡು ದಣಿ ಅಡವಿದ್ದೇನೆ ಏನು ಹೇಳು ಹೇಳು ಏನು ಕೆಲಸಕ್ಕೆ ಹೋಗ್ಲಿಲ್ವಾ ಹೋಗ್ಬೇಕು ದಣಿ ಎಂತ ಮಾಡುದು ಹೇಳಿ ಮೈ ಕೈ ನೋವು ಸ್ವಲ್ಪ ಜ್ವರ ಬಂದಾಯ್ತು ಅದೇ ರೂಮಲ್ಲಿ ಆರಾಮ್ ಮಾಡ್ತಿದ್ದೆ. ಜ್ವರ ಬಂದ್ರೆ ಒಂದು ಕ್ವಾರ್ಟರ್ ಹಾಕು ಸರಿ ಆಗುತ್ತೆ ಅಲ್ಲಿ. ದಣಿ ನೀವೊಂದು ಮತ್ತೆ ಹೇಳಿದ್ರಲ್ಲ ಜ್ವರಕ್ಕೆ ಅಂತ ಎಣ್ಣೆ ಮದ್ದ ಮತ್ತೆಂತದ ನೀವು ರಾತ್ರಿ ಅಷ್ಟು ಹೊತ್ತು ಕುಡಿದುಂಟಲ್ಲ ನಮ್ಮನ್ನು ಇಲ್ಲಿ ಮಲಗಲಿಕ್ಕೆ ಬಿಡುದಿಲ್ಲ. ನೀನು ಕೆಲಸ ಮಾಡಬೇಡ, ನೀನು ನಡಿ ಊರಿಗೆ ನಡಿ. ನಡಿತೀನಿ ದಣಿ ಅವ್ರಿಗೆ ಸ್ವಲ್ಪ ಇದು ಮಾಡ್ಲಿಕ್ಕೆ ನಡಿತೀನಿ ಆಯ್ತಾ. ಹೋಗ ಹೋಗ ಬನ್ನಿ ರಾಧೆ ಬಾರುವಲ್ಲ ಗಂಗಾಟ ದೇವಾರ ದಾದಂಡು ನಮ್ಮ ಲಾರಿಜ್ಜ ಅಂದು ಅದೇ ನಮ್ಮ ಅಣ್ಣಂದೆ ತಾಂಡದೆ ಅವೇ ನಿಂಚ ಬಂಪಿ ನಂಬಿ ಚಕ್ಕು ನೀನು ಪುಡಿ ಮಲ್ತಿಲಾಗ ಬಾತಿರೋದಿಲ್ಲ ಯಾರನ್ನು ಬನ್ನಿ ನಮ್ಮೆ ನಿಕ್ಕಿದ ಬಾಯಿ ಬರ್ಬುಜ ನೀದಾನೆ ಮನ್ ಬಂದು ಕೊಲ್ತೀನಿ ನಾನು ಬಂದಿದ್ದಾನೆ ಗಾಡಿ ತಿರುಗ ನಮ್ಮ ಮಲ್ಯಕ್ಕೆ ಕೇಂಡ ಇಡೀ ಬ್ರೇಕ್ ಬೈಲ್ ಅದು ಮರಕ್ಕೆ ತಾಗಂಡು ನನಗೆ ಎಲ್ಲ ದಾದಾಪುಣ ದೇವರಿಗೆ ಗೊತ್ತು ಏತು ಸುಲಭಡು ಬಂಡಮೆ ನಿಕ್ಕು ಗಾಡಿ ಬಂಡು ಆತ್ಲ ಸಸರತ ನಮ್ಮ ಈ ಗಾಡಿನ ಮೋಕೆರ್ತಿ ಬೇಡ ನೀನೆಲ್ಲ ಗಾಡಿ ಮೋಕೆರ್ತಿ ಹೋಗ್ಬಿಡು ಒಟ್ಟಾಸಿ ಕಮ್ಮಲದ ಎರಡು ಗಿಡ ಗಿಡ ನತ್ತಮೆ ಮಾತು ಎಂಗ್ಲೆಲ್ಲ ಗೊತ್ತುಂಡಿ ಗಾಡಿ ಮಿತ್ತು ಮೋಕೆ ಬೋರ್ಡ್ ಬಂದು ಬೋರ್ಡ್ ಗತ್ತತ್ತೆ ನಿನ್ನ ಬಾತೇರಿರ್ಮೆ ಪಂಡಿಲಕ್ಕೆ ಈದಾನೆ ಮೂಲ ಗಾಡಿ ಅಂತ ಬೈದೀನಿ ಗಾಡಿని ಮುಂತಾದ వచ్చిన గుర్తు బర్రాపినాయి బెన్పినకలా ఏర జీవకు దాదాతుండాల ಹಾ ಆನಂದ ಆ ಗಾಡಿನ ಕೊನ್ನದು ಗ್ಯಾರೇಜ್ ಇಡ್ದಿಲ್ಲ ಸೀನೋ ಆ ಗಾಡಿದಲ್ಲ ಸಾಮಾನು ಬೋಡಂಡ ಪೂರ ಕಂತುಕೋರು ಮಸ್ತು ಹೋತು ಪೂರ ಹೋತು ಹಾ ನಮ್ಮ ಸೋಕರ ಗಾಡಿದಲ್ಲ ಹೋದು ಬರ್ ಪಂಡಿಲಕ್ಕ ಗಾಡಿ ಹೋಲ್ಮೆ ತಾಂಡಿದೀನಿ ಅವನ ಮಾಮೂಲು ಕೂತೊಂಡಿದ್ದ ಬಾದಜ್ಜ ವಾ ಅದಕ್ಕೆ ಒಂದು ಅವಳ ಮಾರೆ ಅಂದು ಒಂದು ದನಿ ಡೀಲ ಬಾಂಕಿ ಮಾರಿ ಅಲತ್ತನೆ ಅಪ್ಪ ಆತನು ಉಂತರಿಗೆ ಏನು ಡೀಲ್ ಫೋನ್ ದೇನು ದಾದಾ ಪೂರ ಸರಿ ಮಲ್ಪಾಗ ಹೋಗಿ ಉಷಕ ಬೇಗ ಬನ್ನಿ ಉಷಕ ಏನ್ ಗೌರಮ್ಮ ಬೇಗ ಬನ್ನಿ ಉಷಕ ಗಾಡಿ ತಾಂಟಿತಂತೆ ಹಾ ಪೆಟ್ಟಾಯ್ತಾ
ಡ್ರೈವರ್ ಯಾರು? ಅತಿ ಆನಂದ. ಅವನು ಕೊಂಡೋಗಲು ಸಹ ಹಾಕಿಲ್ಲ ಮುಂಡ್ರಿಲ್ಯ. ಎಲ್ಲಿ ನೋಡ್ಕೊಂಡು ಹೋಗ್ತಾನೆ ಅವನು. ನೀವೇನನ್ನು ಕೇಳಿದ್ದು? ಅದೇ ಲೋಕ ಎಲ್ಲಿ ಹೋಗಿದ್ದಾನೆ? ಲೋಕೆಯನ್ನ ಇವತ್ತು ರಜೆ ಮಾಡಿದ್ದಾರೆ, ಸೈಟ್ ಅಲ್ಲಿ ಹೋಗಿಲ್ಲಂತೆ. ಅದೌದು, ನೀವ್ಯಾಕೆ ಅವರನ್ನು ಕೇಳಿದ್ದು? ಹಾಗೇನಿಲ್ಲ, ಈಗಲೇ ಕೇಳಿದ್ದು. ಈಗಲೇ ಕೇಳಿದ್ದ? ನನಗೆ ಗೊತ್ತಾಯ್ತು ನೀವು ಯಾಕೆ ಕೇಳಿದಂತ. ನೋಡು, ಈ ವಿಷಯ ನಿನ್ನೆ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತಂದ್ರೆ ಈಗೇನೆ ಗೊತ್ತಾಯ್ತು. ಉಷಕ, ನೀವು ಅವರನ್ನು ಪ್ರೀತಿ ಮಾಡುತ್ತಿದ್ದೀರಲ್ವೇನು? ನನಗೆ ಗೊತ್ತಾಯ್ತು. ನೋಡು, ನನಗೆ ತಮಾಷೆ ಮಾಡ್ಬೇಡ, ಸುಮ್ಮನೆ ಹೊರಗೆ ಹೋಗು. ಉಷಕ, ಅವರು ನಿಮ್ಗೆ ಕನಸಲ್ಲಿ ಬರ್ತಾರಲ್ವಾ? ಏನು ಅವರಮ್ಮ ನೀನು? ಕನಸಲು ನೀನೆ, ಮನಸ್ಸಲು ನೀನೆ, ನನ್ನಾನೆ ನಿನ್ನಾನೆ. ಏನ್ ಗೌರಮ್ಮ, ಸುಮ್ನೆ ತರ್ಲಿ ಮಾಡ್ಬೇಡ. ಉಷಕ, ಲವ್ ಡೀಪ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಬಚ್ಚಿಗೂಡಿನಲ್ಲಿ ಕಂದೊಡಿ ತೆತ್ತಿ ಇನ್ನೇ ಇದೇನೆ ಪಾತೇನು ಈ ದಯ ಮಾರಿದ ಎರಡ ಪಾತಿರದಂತ ಹೆಂಗ್ ಮುರಂದನಿ ಬಂಜಾರತ ನಾ ಡ್ರೈವರ್ ನಾಗ ಮೂಜಿಗೆ ಹಾಕ್ದಾಗ ಬರ್ತದೆ. ಈ ಎರಡ ಪಾತಿರುಚಿ ಯಾ ನಾನು ಎರಡ ಪಾತಿರುಚಿ ಮಾರಿದೆ. ಇದೆ ಈ ದಾಯ ಹಂಚೆ ಪಾತಿರ್ಬೋದು. ಯಾನಿರಿದು ಏನ್ ಕೋಕೆ ಮಾಡ್ತಂದಲ್ಲೇ ಗೊತ್ತುಂಟ? ಮೋಕೆ ದಾದ ಉಷಾ ಮೋಕೆ ಈ ದಾನೆ ಮಲ್ಪಂದೆ ಮೋಕೆ ನಿಕ್ಕು ಬೋಡ್ತಿನಾತ ಆಸ್ತಿಂಡು ಮೋಕೆ ಮಲ್ಪ ನಾ ಈ ಎರಡು ಮೋಕೆ ಮಲ್ಪಚ್ಚು ಉಷಾ ಯಾನು ಈ ಲೋಕ ಏತು ಬಿಸಿನ ನಿಕ್ ಗೊತ್ತುಂಡತ. ಈ ನಿನ್ನ ಪ್ರೀತಿ ಪ್ರೇಮಗೂ ಈ ಲೋಕ ಏಪಗ್ಲ ತಿಕ್ಕಾಯ ಉಷಾ. ಅವು ಮಾತ ಪುಟ್ಲಿ ಅವು ಪುರ ಎರಡು ಪಾತಿರುಚಿ ಬಿಳಿ ಯಾನ್ ಹಿರೇ ಯಾನ್ ಮಗ್ಬೇಂಡ ಅವು ಹಿರೇನೆ. ನಾ ಉಷಾ ಒಂಚೂರು ಆಲೋಚನೆ ಮತ್ತೊಂದು ಪಾತಿರು ಉಷಾ ನಾ ಬಾಣ ತುಲಗೆ ಚಂದ್ರಿಳ ಬೊಳ್ಳಿಲ ಒಂದೇ ಸಾಲಡು ತೋಜಂದಲ್ಲಿರು ಅಣ್ಣ ಅವೇ ಸಾಲಡು ಅವಳು ಚಂದ್ರಿಳ ಬಳ್ಳಿಲ ತೋಜೂರು ಬಂದು ಯಾನುಬೋದು ತೋಜರ ಸಾಧ್ಯ ಉಷಾ. ದಾಯ ಸಾಧ್ಯಸಿ ಬಿಳಿ ಈರ್ಲವಂತ ಬಿಟ್ಟು ಪೋಯರೆ ಟ್ರೈ ಮಾಡ್ಕೊಡು. ಈ ಅಡ್ಡೆ ಬಂಡ ಟ್ರೈ ಮಾಡ್ಬೋಡು. ಟ್ರೈ ಮಾಡ್ತಂಡ ಅರ್ಧ ಹೋಗ್ಬೋದು ಫ್ರೈ ಅದು ತಿರ್ತು ಬರೇ ಮಾರಿದೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಏನ್ ಗೌರಮ್ಮ ನೀನು ಸುಮ್ಮನೆ ಯಾಕೆ ತರಲೆ ಮಾಡ್ತೀನಿ? ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಹೊರಗೋಗು. ಚೋಪ್ಪ ಆ ಬೊಂಬಾಯಿಗೆ ಗೊತ್ತನ್ನ ಪಚ್ಚಿ ಇಚ್ಚಿ ಮಾರಾದೆ. ಈ ಬೋಧೋದು ಮಾತೆರೆಗಳ ಗೊತ್ತು ಮಲ್ತಾಂಡು ಈ ಅಣ್ಣಿ ಇವ್ರನ್ನ ಸುಕೋಟು ಅಂತಾರೆ ಬುಡುಪು ಜನ ಅಂದು ಹತ್ತು ಮಾರದಿ ನಿಕ್ಕ ದಯ ಅರ್ಥ ಜನ ಪರಿಸ್ಥಿತಿ ತುಲ ನಿನ್ನ ಅಮ್ಮೇರ ನಿಕ್ಕಿ ಎಡ್ಡೆ ಕಡೆದ ಪೊದು ನಾಡೊಂದುಲ್ಲೇರಿ ಐತೆ ಇಡೀಟ್ ಬತ್ತಿ ಏನ ಮಂಡೆ ತಿನ್ನೋದಲ್ಲ ಮಾರದೆ ನಿಕ್ಕ ಒಂಚೂರ್ಲ ಅರ್ಥ ಆಪುಜ. ಇದೆ ಇರೆ ಕಡೆಯತ ಪಾತಿರ ಈ ದಾದ ಗೋಡನ ಮಲ್ಪಿ ಯಾನ್ ಮದ್ಮೆ ಅಂತ ಅವು ಹಿರೇನೆ. ಗೌರಮ್ಮ ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳು ಗೌರಮ್ಮ ಅವಳಿಗೆ. ಅಣ್ಣವ್ರಿ ನಾನು ಎಂತ ಹೇಳುದು ಅವರಿಗುಂಟಲ್ಲ ನಿಮ್ಮದೇ ನೆನಪು ಕೆಲಸಕ್ಕೆ ಹೋದ ಮೇಲೆ ಗೊತ್ತಾ. ಬೇಕಿದ್ರೆ ಆಶಕನ ಹತ್ರ ಕೇಳಿ. ಆಶಕ ಯಾರನ್ನು ಕರಿಬೇಡ ಮಾರಿತಿ. ಆಚಾ ನಾನು ಬಾರಿ ಆಲೋಚನೆ ಮಾಡ್ತಂಗಿಲ್ಲ ಅಡಿಮುಟ್ಟೆ ಆತನಿಯ ಅದ ವಿಚಾರ ಅದ ವಿಷಯ ಮದ್ಮೆದ ಬರ್ಚಪ್ಪ ಎಂಕ್ ಮದ್ಮೆ ಬರ್ಚಿ ಎಂಕ್ ಒಂದು 10 ವರ್ಷ ಬಿಡ್ಬೇಕು ಮದ್ಮೆ ಎಂಕತ್ತ ಬರ್ಚೇ ಬರ್ಚಪ್ಪ ಶೀ ನಿನ್ನ ಮದ್ಮೆ ದಿವಸ ಪಾತಿರ್ನಿ ಬಗೆಯನ್ನ ಮದ್ಮೆ ವಿಷಯ ಹೌದಾ ಅವರಮ್ಮ? ನಾನು ನಿನ್ನ ಹತ್ರ ಮದುವೆ ಆಗ್ತೇನೆ ಅಂತ ಹೇಳಿದ್ದೇನೆ. ಮದ್ವೆ ನೋಡು ಏನೇನಂದ್ರೆ ಕಾಣಿದಿಲ್ವೇನು? ಈಗ ಮದ್ವೆ ಯಾರಿಗೆ? ಯಾರಿಗೆ? ಉಷಕ್ಕನಿಗೆ. ಉಷಕ್ಕನಿಗ? ನನ್ಗೆ ಗೊತ್ತಿಲ್ಲ ಅದಕ್ಕೆ ಕೇಳಿದ್ದು. ಗೌರಮ್ಮ ಇದು ಉಷಕ್ಕನಿಗ ಮದುವೆಯಾ? ಹೌದು. ಯಾವಾಗ? ಬರುವ ಆದಿತ್ಯವಾರ ಉಷಕ್ಕನಿಗೆ ಮದುವೆ. ಹೌದಾ? ಬರುವ ಆದಿತ್ಯವಾರ ಉಷಕ್ಕನಿಗೆ ಮದುವೆಯಾ? ಮತ್ತೆ ಒಂದು ವಿಷಯ ಹೆಂಗ್ ಗೊತ್ತೇಜ್ ಮಾರ ಇದೆ ಆಶಾ ಆಶಾ ಒಂದು ಇತೆ ಎಲ್ಲಂಗಿ ಒಳ್ಳೆಗೂ ಉಷಾಗ ಮದುವೆನಾ? ಬೊಣ್ಣು ತೀರ ಬೈದೆ ಬುಕ್ಕಿಂಗ್ ತಾದಂದೆ ಗೊತ್ತಿಜ್ಜಿ ಒಂದು ತಾನೇ ಇದಾನೆಯ ನನಗೆ ಕಾರ್ ಬತ್ತ ಜನ ಕಾರ್ ದನಿಯೇ ಬತ್ತಾವತ್ತೆ ರೈಟ್ರೆ ಓರ್ಲ ಮೀ ಪಾರತ್ತನೆ ಎಂಕೊಂಚೂರು ಪದ ಊಟ ಮಾರತ್ತನ್ ಮಾರ ಪದವು ರಾತ್ರಿ ನೀವು ಬೈಗದ ಬರ್ತು 4 ಗಂಟೆ ಬೋಡು ಬಾರಿ ಶೋಕಾಪು ಇತ್ತೆ ರಾತ್ರಿ ಬೋಂಡ ಇವ್ರಲ್ಲ ಪಂಜಿ ಒಂದು ಈಡು ಮಲ್ತೆಡ್ಡ
ಅವಳಂದು ಮಾರೆ ಇನ್ನೊಂದು ಮಾರೆ. ಈಗ ಗೌರಮ್ಮ ನಿನಗೆ ಒಂದು ಲೆಟರ್ ಬಂದಿದೆ, ಓದು. ಎಕ್ಕರ್ದವಳು ಮರ್ದೋಡು ಅಣ್ಣ ಇಂಚಿನ ದಿಕ್ಕಂದು ಮಾರೆ ಭಾರಿ ಶೋಕೊಂಡು ಮರ್ದು ಬೋಡೊಂದೇ ಒಂದು ಈತೀನಿ ಆನ ನೆಟ್ರಂತ ಕೆತ್ತೇನಾ ಅಂದ್ಯ ಮುಟ್ಟಿ ಮಗನೇ ಕನ್ನಡತೆ ನೀನು ಹೋಗು. ಆಶಕ ನಮ್ಮೂರಿಂದ ನನಗೆ ಅವ್ವ ಕಾಗದ ಬರೆದಿದ್ದಾಳೆ. ನನಗೆ ಓದಿಗೆ ಗೊತ್ತಿಲ್ಲಲ್ಲ, ನೀವು ಸ್ವಲ್ಪ ಓದಿ ಇರ್ತೀರಾ? ಬೇಡವಲ್ಲ ನೆಟ್. ನನ್ನ ಪ್ರೀತಿಯ ಗೌರಮ್ಮನಿಗೆ ನಿನ್ನ ಪ್ರೀತಿಯ ಶೀನ್ ರೈಡ್ ಮಾಡುವ ನಮಸ್ಕಾರ. ಇನ್ನ ಕರೆಯುವಾಗಲೆಲ್ಲ ಸಾಂಕ್ರಾಮಿಕದಿಂದ ಮರಕಟ್ಟಿ ಹೋಗಿದೆ. ನಿನ್ನ ಗಂಡ ಇಬ್ಬರ ನಡಿಗೆ ಬಿದ್ದು ಸತ್ತು ಹೋದರೆ ಗೌರಮ್ಮ ನಿನ್ನ ಮಗುವನ್ನು ಹೊಲದಲ್ಲಿ ಬಿಸಾಡು. ನಾವು ಇಬ್ಬರು ಹೋಗಿ ಪಿಲಿಕರಕ್ಕೆ ಹೋಗೋಣವೇ? ನಿನ್ನ ಪ್ರೀತಿಯ ಡಿಜಿಟಲ್ ಮಾಡ್ತೀನಿ ನಿನ್ಗೆ. ಗೌರಮ್ಮ ನಾನು ನಿನ್ನ ಹತ್ರ ಕುಶಾಲ್ ಮಾಡಿದ್ದು ಯಾವ್ದ ರೈತರೇ ಈತ ಮಲ್ಲಾತಾರೆ ಇದೇ ಒಂಜಿ ಮೋಡಿಡಿ ಮೀಸ ಬೈದನು ಊರುಡ್ಪೋಯಿನ ಪೊಂಜುಗಳ ಪೂರ ಪೋತಿರುವರು ಇದೇ ಗೊಂಜಿ ಮದುವೆ ಪೂಜ ಮದುವೆ ಆತೋಲಿ ಈ ರಾಂಚಿನ ಪೊಣ್ಣು ದಿಗದುಂಡ ಮದುವೆ ಆತೋಲಿ ಶ್ರೀ ದಾದ ಪಾತಿರುವೆ ಎನ್ನಚ್ಚಿನ ಪೊಣ್ಣು ದಿಗಂಡ ಮದುವೆ ಪಂಡ ಅಂಚವನ್ಯತ್ಯಾನು ಈ ರಂಚಿನ ಎಡ್ಡೆ ಗುಣಕ್ತ ಎಡ್ಡೆ ಚೋಪುದ ಮಂಡಿ ಅಂಚಂಡ ಎನ್ನಂಚಿನ ಪೊಣ್ಣು ದಿಗಂಡ ಮದುವೆ ಬರುತ್ತೆ ತೂಕಪ್ಪ ಪ್ರಯತ್ನ ಬರ್ತ ಈ ರಂಚಿನ ಪೊಣ್ಣು ದಿಗ್ನಿಕ ಮದುವೆ ಅಭಿನಯಿಸಿದಾನೆ ತೂಕ ನಿಖಲು ಮೂಲದಾಗ ಅನ್ಕೊಳ್ಳಿ ಹೋದೆ ಬುಲೇವ ನಾಲಜಿದ ನೀವಂತೆ ಟೈಮ್ ಪಾಸ್ ಮಾಡ್ಕೊಂಡು ನಿಖಿಲೆಗೆ ಬಂಡಿ ಬೆಟ್ಟಿಗೆ ಬಂಡಿನ ಬೆಲೆ ಪ್ರಾಪುಜಿ ಅವಳು ಸೈಟೆಡ್ ಜಲ್ಲೆಜ್ಜಿ ಕಲ್ಲೆಜ್ಜಿ ಬೊಯ್ ಹೆಜ್ಜಿ ಬನ್ಪ ಈ ಮೂಲ ಪಟ್ಟಂಗ ಗೊತ್ತುಗುಲ್ದ ಬನ್ನಿ ಈ ದಾದ ಬರ್ತಿರೋರು ಯಾ ಸೈಟ್ ಬೋದು ಬರ್ತೀನಿ ಬೇಲೆ ದಾಖಲೆ ಪೂರ ರಜೆ ಎತ್ತೀನಿ ದಾನೆಗೆ ಅವನು ಹೂವ ಮೇಸಿರ್ನ ಮಗಲೇ ಡಾಯಿಕೆಗೆ ಲೋಕಾಯಾಗಿ ಸೈಟೆಡ್ ಪೈ ಹೆಜ್ಜಿಗೆ ಗಂಗಾಧರನ ಸೊಂಟೋಡು ಕೊಲ್ಪುಗೆ ಡ್ರೈವರ್ ಆನಂದನ ಇಲ್ಲಾಡು ಆಯನ ಪರಕೆದ ಕೊಲಗೆ ಆಯನ ಮಲ್ಪ ಅವನಿಗೆ ಬಕ ಭಾಸ್ಕರ ಇಲ್ಲ ಕುಟುಂಬದ ಭೂತ ಜ್ಞಾನ ಆದ ಮಾಡ್ಕೊಡು ಬಲ್ಲೆ ಅವರಿ ನಿಖಿಲೆ ವರ್ತಾಡಿ ಒಂದು ಬೇಣಬೆ ಭೂತ ಕೋಲ ನೇಮ ಮತ್ನೆ ಬನೊಂದು ನೀ ಪಂಗುಡ ಕೇಳ್ತೀವನು ಸುಳ್ಳು ಎಮ್ಮಕ್ಕ ಭೂತಾಯಿ ಕೊಟ್ಟು ನೀನೊಂದು ಮನುಷ್ಯನ ಮಾರೆಯ ಚಿಕ್ಕ ಭೂತಾಯಿಗೊಂದು ಗಲಾಟೆ ಮಾಡಿದ್ಯಲ್ಲ ಮಾರೆಯ ಯಾವಾಗಲೂ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡಬಾರ್ದು ಮಾರೆಯ ಯಾಕಂದ್ರೆ ಹೇಳಿದಣ ಲಾರಿಗಿಂತ ಕಾರು ಒಳ್ಳೇದು ಡಾಕ್ಟ್ರಿಗಿಂತ ನರ್ಸು ಒಳ್ಳೇದು ಯಾಕೆ ಮಾರೆ ನೀನು ಭೂತಾಯಿಗೆ ಒಂದು ಪ್ಲೇಟ್ ಭೂತಾಯಿಗೆ ಯಾಕೆ ಗಲಾಟೆ ಮಾಡ್ತಿ ದಕ್ಕೆಗೆ ಹೋದ್ರೆ ಅಲ್ಲಿ ರಾಶಿ ರಾಶಿ ಬಿಡಿಸೋರ್ತಾರಲ್ಲ ನೀನು ಸುಮ್ಕಿರು ಏನೇನು ಅಂತ ಏನು ಟೈಟ್ ಆಗಿ ಬಂದಿದ್ದಿ ಜ್ವರದ ಅಂಗಡಿ ಇದ್ದ ಮದ್ದು ತಗೊಂಡ್ಯಾ ಮದು ತಗೊಂಡದಲ್ಲಿ ಎಲ್ಲ ತಗೊಂಡೆ. ಹಾ ಅದು ನೋಡುವಾಗ್ಲೇ ಗೊತ್ತಾಗ್ತದೆ. ಅಂದಾಗ ಯಾವ ಮದ್ದು ತಗೊಂಡಿ? ಇದು ಡಾಕ್ಟರ್ ಹೇಳಿದ್ರು ಮಾತ್ರೆ ಗೀತ್ರೆ ಎಲ್ಲ ಬೇಡ ಅಂತ ಅದಕ್ಕೆ ಸಿರಪ್ ಕೊಟ್ಟಿದ್ದಾನೆ. ಯಾವ್ದದು ಸಿರಪ್ ನೋಡು.